ವೀಕ್ಷಕರೇ ನಮಸ್ಕಾರ. ಇದು ಚುನಾವಣಾ ಹೋರಾಟದ ರಾಜಕೀಯ ಕದನ ಕುತೂಹಲ. ಇಂದಿನ ಕದನ ಕುತೂಹಲದಲ್ಲಿ ನಾವು ಗಣೇಶ್ ರಾವ್ರೊಂದಿಗೆ ಮಾತನಾಡ್ತಾ ಇದ್ದೇವೆ. ಹೌದು, ಗಣೇಶ್ ರಾವ್ರವರನ್ನು ನಾವು ಒಬ್ಬ ಸಾಮಾಜಿಕ ನಾಯಕನಾಗಿ ನೋಡಿದ್ದೇವೆ, ಶಿಕ್ಷಣ ಚಿಂತಕನಾಗಿ ನೋಡಿದ್ದೇವೆ. ಈಗ ರಾಜಕೀಯ ವ್ಯಕ್ತಿಯಾಗಿ ಹೋಗಲು ಹೊರಟಿದ್ದಾರೆ. ಸೊ ಅವರು ಅಭ್ಯರ್ಥಿಯಾಗುವ ನಿರೀಕ್ಷೆ ಕೂಡ ಹೊಂದಿದ್ದಾರೆ. ಅಂದರೆ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅದು BJP ಅಭ್ಯರ್ಥಿಯಾಗುವ ನಿರೀಕ್ಷೆಯೊಂದಿಗೆ ತನ್ನ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಸೊ ಈ ದಿಸೆಯಲ್ಲಿ ಅವರೊಂದಿಗೆ ನಾವು ಮಾತನಾಡ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ನಮಗೆ ಗೊತ್ತಿರುವ ಹಾಗೆ ನೀವೊಬ್ಬ ಶೈಕ್ಷಣಿಕ ಚಿಂತಕ ಅಥವಾ ಶಿಕ್ಷಣ ಸಂಸ್ಥೆಗಳನ್ನು ಕಳಿಸಿದ್ದೀರಿ, ಬಹಳಷ್ಟು ಹೆಸರನ್ನು ಕೂಡ ಗಳಿಸಿದ್ದೀರಿ. ನೀವು ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಥವಾ ಇದು ಉಡುಪಿ ಜಿಲ್ಲೆಗೆ ಅದು ಸೀಮಿತ, ಇಡೀ ಕರ್ನಾಟಕದಲ್ಲಿ ನಿಮ್ಮ ಹೆಸರಿದೆ. ಹಾಗಿರುವಾಗ ಈ ರಾಜಕೀಯ ಜಂಜಾಟ ನಿಮಗೆ ಬೇಕಿತ್ತಾ? ಶಿಕ್ಷಣ ಕ್ಷೇತ್ರದಲ್ಲಿ ನೀವು ಹೇಳಿದ ಹಾಗೆ ಕರ್ನಾಟಕ ಅಲ್ಲ, ಇಡೀ ದೇಶ ವಿದೇಶಗಳಲ್ಲಿ ಹೆಸರು ಉಂಟು, ದೇವರ ದಯದಿಂದ, ಮಕ್ಕಳ ಪಾಲಕರ ಸಹಕಾರ. ಈ ಹೆಸರಿನೊಂದಿಗೆ ಏನಾಗ್ತದೆ ಹೇಳಿದ್ರೆ, ಹೆಸರು ಬಂದದ್ದೆಲ್ಲಿಂದ? ಸಮಾಜದಿಂದ. ಸಮಾಜದಿಂದ ಬಂದದ್ದನ್ನು ಸಮಾಜಕ್ಕೆ ಕೊಡಬೇಕು, ಕರ್ತವ್ಯ ದೃಷ್ಟಿಯಿಂದ, ಲಾಭದಾಸೆಯಿಂದ ಅಲ್ಲ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಇವತ್ತು ವಿದ್ಯಾರ್ಥಿಗಳಿರ್ಬೋದು, ಪಾಲಕರಿರ್ಬೋದು, ವಿಶ್ವವಿದ್ಯಾಲಯ ಇರ್ಬೋದು, ಸರ್ಕಾರ ಇರ್ಬೋದು. ಆದರೆ ನನ್ನ ಪ್ರಕಾರ, ನನ್ನ ದೃಢವಾದ ನಂಬಿಕೆ, ಯಾವುದೇ ಕ್ಷೇತ್ರದಲ್ಲಿ ಯಶಸ್ವಿ ಆಗಬೇಕಾದ್ರೆ, ಇವತ್ತು ನಾನು ಯಶಸ್ವಿ ಆಗಿದ್ದೇನೆ ಕೇವಲ ನನ್ನಿಂದಾಗಿ ಅಂತ ಹೇಳಿದರೆ ಅಹಂಕಾರದ ಮಾತಾಗ್ತದೆ. ಎಲ್ಲರಿಂದಾಗಿ, ಸಮಾಜದ ಎಲ್ಲ ಅಂಗಗಳು ಕೊಟ್ಟ ಸಹಕಾರದಿಂದ, ಪ್ರೋತ್ಸಾಹದಿಂದಾಗಿ ಗಣೇಶ್ ರಾವ್ ಹೇಳುವಂಥ ಪುಟ್ಟ ವ್ಯಕ್ತಿ ಹೆಮ್ಮರವಾಗಿ ಬೆಳೀಲಿಕ್ಕಾಯಿತು. ಹಾಗಾದರೆ ಇವತ್ತು ಸಮಾಜಕ್ಕೆ ಅದನ್ನು ವಾಪಸ್ಸು ಕೊಡುವಂಥ ಕರ್ತವ್ಯ, ಬದ್ಧತೆ. ಹಾಗಾಗಿ ರಾಜಕೀಯ ಕ್ಷೇತ್ರದಲ್ಲಿ ಯಾರೇನೇ ಹೇಳಲಿ, ವಿಪುಲವಾದ ಅವಕಾಶಗಳುಂಟು ಒಳ್ಳೆತನವನ್ನು ಮಾಡಿ ತೋರಿಸಲಿಕ್ಕೆ, ಒಳ್ಳೆಯದನ್ನು ಮಾಡಿ ತೋರಿಸಲಿಕ್ಕೆ. ನಾವು ಕೆಟ್ಟದರ ಬಗ್ಗೆ ಇವತ್ತು ಮಾಧ್ಯಮಗಳಲ್ಲಿ ನೋಡ್ತೇವೆ, ಜನರು ಮಾತಾಡಿಕೊಳ್ತಾರೆ, ಸತ್ಯಾಂಶ ಉಂಟು. ಆದರೆ ಒಂದು ನಾಣ್ಯಕ್ಕೆ ಎರಡು ಮುಖ ಇರ್ತದೆ. ಇನ್ನೊಂದು ಮುಖ ಸನ್ಮಾನ್ಯ ನರೇಂದ್ರ ಮೋದಿಯವರು, ಯಾರಿಗೂ ಆಕರ್ಷಣೆ ಆಗಬೇಕು, ಆ ದೃಢತೆ, ಆ ನೇರ, ಆ ಒಂದು ಅಚಲವಾದ ವಿಶ್ವಾಸ, ಅವರಲ್ಲಿ ಅವರಿಗೆ ವಿಶ್ವಾಸ, ಜನಗಳ ಮೇಲೆ ಅವರಿಗೆ ವಿಶ್ವಾಸ. ಇವತ್ತು ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಿ, 20ಕ್ಕಿಂತ ಹೆಚ್ಚಿನ ರಾಜ್ಯಗಳಲ್ಲಿ ಅಧಿಕಾರ, ಕೇವಲ 3 ವರ್ಷಗಳ ಅವಧಿ, 4.5 ವರ್ಷಗಳ ಅವಧಿ. ಹೇಗೆ ಸಾಧ್ಯ ಆಯಿತು? ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ವಿರೋಧ ಪಕ್ಷದವರು, ಕಾಂಗ್ರೆಸ್ನವರು ಬೈಯುವುದಿಲ್ಲ, ಬೈಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಅವಕಾಶಗಳನ್ನು ಕೊಡಲಿಲ್ಲ. ಹಾಗಾಗಿ ಆ ರೀತಿಯ ಸೃಜನಾತ್ಮಕವಾದ, ಧನಾತ್ಮಕವಾದ, ಕ್ರಿಯಾಶೀಲವಾದ ರಾಜಕೀಯವನ್ನು ಮಾಡಿ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳನ್ನು ತರಬೇಕು ಹೇಳುವಂಥ ಮಹತ್ವಾಕಾಂಕ್ಷೆಯಿಂದ, ಕರ್ತವ್ಯಪರತೆಯಿಂದ ಇವತ್ತು ನಾನು ಗಣೇಶ್ ರಾವ್ ಕರಾವಳಿ ಕಾಲೇಜುಗಳ ಸಮೂಹದ ಅಧ್ಯಕ್ಷ ಈ ಮಟ್ಟಕ್ಕೆ ಏರಿದರೆ ನನ್ನ ಪ್ರಯತ್ನ ಇರ್ಬೋದು, ನನ್ನ ತ್ಯಾಗ ಉಂಟು, ಆದರೆ ಅದರೊಟ್ಟಿಗೆ ಜನಗಳ ಪ್ರೀತಿ ಉಂಟು. ಅದನ್ನು ನಾನು ಮರೀಲಿಕ್ಕಾಗೋದಿಲ್ಲ. ಆ ಪ್ರೀತಿಯನ್ನು ವಾಪಸ್ ಕೊಡಲಿಕ್ಕೆ ಇದು ಒಂದು ಉತ್ತಮ ವೇದಿಕೆ ಹೇಳುವಂಥ ಮನೋಭಾವನೆಯಿಂದ, ಪ್ರೀತಿಯನ್ನು ವಾಪಸ್ ಕೊಡೋದು ಅಥವಾ ವಾಪಸ್ ಪಡ್ಕೊಳ್ಳೋದು ಮತ್ತೊಂದು, ಅದು ಎರಡು. ಯಾಕೆಂದರೆ ಎವ್ರಿ ಆ್ಯಕ್ಷನ್ ಹ್ಯಾಸ್ ಎ ರಿಯಾಕ್ಷನ್ ಹೇಳಿದ ಹಾಗೆ, ನನಗೆ ಸಮಾಜ ಕೊಟ್ಟಿದೆ, ಅದನ್ನು ನಾನು ಸಮಾಜಕ್ಕೆ ವಾಪಸ್ ಯಾವ ರೀತಿ ಹೇಳಿದ್ರೆ, ಇಲೆಕ್ಷನ್ ನಿಲ್ಲೋದು ಹೇಳಿದ್ರೆ ಜನರ ಪ್ರೀತಿಯನ್ನು ಪುನಃ ಗಳಿಸೋದು, ಪುನಃ ತಕ್ಕೊಳ್ಳೋದು, ಅಥವಾ ಅದರ ಮುಖಾಂತರ ಅದನ್ನು ಹೊರಗೆ ಹಚ್ಚುವ ಪ್ರಯತ್ನ ಅಂತ. ಹೊರಗೆ ಹಚ್ಚುವ ಪ್ರಯತ್ನವೂ ಹೌದು, ಖಂಡಿತ. ಅದರಲ್ಲಿ ಹೊರಗೆ ಹಚ್ಚುವ ಪ್ರಯತ್ನ ಹೇಳಿದ್ರೆ ಆತ್ಮವಿಶ್ವಾಸ ಇದ್ದ ಕಾರಣ, ಗೆದ್ದು ಬರ್ತೇನೆ, ಜಯಶಾಲಾಗಿ ಗೆದ್ದು ಬರ್ತೇನೆ ಹೇಳುವ ಕಾರಣ. ಇಲ್ಲದೆ ನೀವು ಹೇಳಿದ ಹಾಗೆ ನನಗೆ ಈಗಲೇ ಒಂದು ಸ್ಥಾನಮಾನ ಉಂಟು, ಒಂದು ಮುಖ ಉಂಟು, ಒಂದು ಹೆಸರು ಉಂಟು, ಅದನ್ನು ಕಳ್ಕೊಳ್ಳಿಕ್ಕೆ ನಾನು ತಯಾರಿಲ್ಲ. ಖಂಡಿತ ಗೆಲ್ತೇನೆ ಹೇಳುವಂಥ ಆತ್ಮವಿಶ್ವಾಸ ಇದ್ದ ಕಾರಣ ಜನಗಳು ನನ್ನನ್ನು ಕೈ ಬಿಡುವುದಿಲ್ಲ, ಜನಗಳು ನನ್ನನ್ನು ಬೆಂಬಲಿಸ್ತಾರೆ. ಯಾಕಂದರೆ 25 ವರ್ಷದಲ್ಲಿ, 30 ವರ್ಷದಲ್ಲಿ ನಾನು ಸಾಮಾಜಿಕ ಜೀವನದಲ್ಲಿ ಯಾವ ರೀತಿ ಇದ್ದೆ ಹೇಳಿ ನಾನು ಹೇಳೋದಕ್ಕಿಂತ ಜನಗಳು ಅದನ್ನು ವಿಮರ್ಶೆ ಮಾಡಿದ್ದಾರೆ. ಧಾರ್ಮಿಕ ಇರ್ಬೋದು, ಸಾಮಾಜಿಕ ಇರ್ಬೋದು, ಸಾಂಸ್ಕೃತಿಕ ಇರ್ಬೋದು, ಕ್ರೀಡೆ ಇರ್ಬೋದು, ಯುವಜನ ಇರ್ಬೋದು, ಎಲ್ಲಿ ಏನು ಕಾರ್ಯಕ್ರಮಗಳಿದ್ರು ಗಣೇಶಣ್ಣ ಬೋರ್ಡು, ಗಣೇಶಣ್ಣ ಬೇಕು, ರಾಯರು ಬರಬೇಕು, ಅದು ಏನು ಮಾನಸಿಕತೆ ಅಂದರೆ ರಾಯರು ಉದ್ಘಾಟನೆಯೇ ಮಾಡಬೇಕು, ಗಣೇಶ್ ರಾಯರು ಒಳ್ಳೇದಾಗ್ತದೆ ಹೇಳುವಂಥ ಆ ಮನೋಭಾವ. ಇದು ಹೆಚ್ಚಿನ ಅಂಶ ದೇವರು ನನಗೆ ಕೊಟ್ಟಂಥ ಆಶೀರ್ವಾದ. ಆ ಆಶೀರ್ವಾದವನ್ನು ಸದುಪಯೋಗ ಪಡಿಸಿಕೊಂಡು ಅದನ್ನು ಜನರು ಸಾಮಾಜಿಕವಾಗಿ ಆಶೀರ್ವಾದ ಕೊಟ್ಟಿದ್ದಾರೆ, ಈಗ ರಾಜಕೀಯವಾಗಿ ಕೊಡಲಿ ಎಂಬ ಕೊಟ್ಟೇ ಕೊಡ್ತಾರೆ. ನೋಡಿ, ಸಮಾಜದಿಂದ ರಾಜಕೀಯವನ್ನು ನಾವು ಸಮಾಜದಿಂದ ಬೇರ್ಪಡಿಸ್ಲಿಕ್ಕೆ ಆಗುದಿಲ್ಲ, ಅದು ಸಪರೇಟ್ ಅಂಗ. ಆದರೂ ವೋಟರ್ಸ್ ಯಾರು? ಸಾಮಾಜಿಕ ನೆಲೆಯಿಂದ ರಾಜಕೀಯಕ್ಕೆ ಬರುವವರು. ಗಣೇಶ್ ರಾವ್ರನ್ನು ಕರೆದು ವೇದಿಕೆ ಕೊಟ್ಟವರು ನಾಳೆ ನಿಮ್ಮ ಮತದಾರರಾಗಿ ಬಿಡ್ತಾರೆ ಎಂಬ 100ಕ್ಕೆ 100 ವಿಶ್ವಾಸ ಉಂಟು. ಯಾಕಂದ್ರೆ ನಾನು ಎಲ್ಲಿ ಯಾರನ್ನು ಬೇಸರಿಸಲಿಲ್ಲ, ನಾನು ಹೋದ ಯಾವ ಕಾರ್ಯಕ್ರಮಗಳು ಏನು ಫ್ಲಾಪ್ ಆಗಲಿಲ್ಲ, ಯಶಸ್ವಿಯಾಗಿದೆ. ಮತ್ತೆ ವಿಶೇಷವಾಗಿ ಜನಗಳಿಗೆ ಆ ಒಂದು ಏನು ಅಭಿಪ್ರಾಯ ಉಂಟು, ಒಳ್ಳೆ ಕೈ ಗುಣ, ಒಳ್ಳೆ ಬಾಯಿ ಗುಣ, ಒಳ್ಳೆ ನಾಲಿಗೆ,
ಒಳ್ಳೆಯದು ಮಾತಾಡ್ತಾರೆ, ಪ್ರೋತ್ಸಾಹ ಕೊಡ್ತಾರೆ, ಒಳ್ಳೆಯದಾಗಿದೆ ಅದನ್ನು ಅನುಭವಿಸಿದ್ದಾರೆ, ಆಸ್ವಾದಿಸಿದ್ದಾರೆ, ಪ್ರೋತ್ಸಾಹಿಸಿದ್ದಾರೆ. ಹಾಗಿರುವಾಗ ಏನಾಗ್ತದೆ ಹೇಳಿದರೆ, ಇದು ಒಂದು ರೀತಿಯಲ್ಲಿ ನಾನು ರಾಜಕೀಯಕ್ಕೆ ಇಳಿದದ್ದಲ್ಲ. ದಿಸ್ ಇಸ್ ನಾಟ್ ಪ್ರೀ ಪ್ಲಾನ್ಡ್ ಅಥವಾ ಅದೇ ಕೂಡ ಇರೋದು. ಅಂದ್ರೆ ರಾಜಕೀಯ ಮಹತ್ವಾಕಾಂಕ್ಷೆ ಅಂತ ಇದೆಯಲ್ಲ, ಅದನ್ನ ನೀವು ಬೆಳೆಸಿಕೊಂಡದ್ದು ಅಥವಾ ಯಾರೋ ನಿಮಗೆ ಒತ್ತಡ ಒಂದು, ಅಂದ್ರೆ ಈ ರಾಜಕೀಯದಲ್ಲಿ ಆ ರೀತಿಯ ಒತ್ತಡ ಅಲ್ಲ. ಈಗ ಪ್ರವಾಹ ಬರುವಾಗ ನೀರು ಎಲ್ಲವನ್ನು ಕೊಚ್ಚಿಕೊಂಡು ಹೋಗ್ತದೆ, ಅದೊಂದು ರೀತಿಯ ಒತ್ತಡ. ಆ ರೀತಿಯ ಒತ್ತಡ ಅಲ್ಲ ಇದು. ಮೋದಿ ಅಲೆಯನ್ನು ಅದಕ್ಕೆ ನೀವು ಹೋಲಿಸ್ಬೋದು. ನಮ್ದು ಯಾವ ರೀತಿಯ ಒತ್ತಡ ಹೇಳಿದ್ರೆ ಪ್ರೀತಿಯ ಒತ್ತಡ. ಜನಗಳು ಹಿಂದೆಂದಿದ್ದಾರೆ. ಸಾಧಾರಣ ಒಂದು ಕಳೆದ 3 ಚುನಾವಣೆಗಳಿಂದ ಸರಿಸುಮಾರು 15 ವರ್ಷಗಳಿಂದ ತಾವುಗಳೆಲ್ಲ ನೋಡಿರ್ಬೋದು, ನನ್ನ ಹೆಸರು ಅಲ್ಲಲ್ಲಿ ಬರ್ತಾ ಉಂಟು. MLA ಆಗುವಾಗ, MLC ಆಗುವಾಗ, MP ಆಗುವಾಗ ಕೆಲವು ಪತ್ರಿಕೆಗಳಲ್ಲಿಯೂ ಬಂದಿದೆ. ಗಣೇಶ್ ರಾವ್ ಸಹಿತ ಒಂದು ಸ್ಪರ್ಧಿ ಆಗ್ಬೋದು, BJP ಪಕ್ಷದಲ್ಲಿ ಅವ್ರನ್ನ ಆಯ್ಕೆ ಮಾಡೋ ಸಾಧ್ಯತೆಗಳು ಉಂಟು, ಅವರಿಗೆಲ್ಲ ಪ್ಲಸ್ ಪಾಯಿಂಟ್ಗಳು ಹೇಳೋ ಮಾತುಗಳು ಬರ್ತಾನೆ ಇತ್ತು. ಹಾಗಾಗಿ ಜನಗಳು ಹಿಂದೆಯಿಂದ ಸ್ವಲ್ಪ 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 ದೂಡ್ತಾ 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 ಮುಂಚೂಣಿಗೆ ಜನಗಳೇ ತಂದು ನಿಲ್ಲಿಸಿದ್ದು. ನನ್ನ ಕೆಲಸ ಈಗ ಸುಲಭ ಆಗಿದೆ, ಯಾಕೆ ನಾನಾಗಿ ಹಠ ಕಟ್ಟಿ ಬಂದು ನಿಲ್ಲುವುದಲ್ಲ. ಖಂಡಿತ ಈಗ ನನಗೆ ಆಸೆ ಉಂಟು, ಆಕಾಂಕ್ಷೆ ಉಂಟು, ಪ್ರಬಲ ಆಕಾಂಕ್ಷೆ ಎಲ್ಲ ಹೌದು. ಆದರೆ ಈ 15 ವರ್ಷಗಳಲ್ಲಿ ಜನ ಹಿಂದೆಯಿಂದ ಸ್ವಲ್ಪ 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 ನಮ್ಮವರೇ, ಸಂಘಟನೆಯವರೇ ಗಣೇಶ್ ರಾವ್ ಬೇಕು, ಗಣೇಶ್ ರಾವ್ ಬರಬೇಕು, ಗಣೇಶ್ ರಾವ್ಗೆ ಆಗ್ತದೆ, ಅವರು ಯಶಸ್ವಿ ಆಗ್ತಾರೆ ಹೇಳುವಂಥ, ಮುಂಚೂಣಿಯಲ್ಲಿ ಬರಬೇಕು ಹೇಳುವಂಥ ಆ ಭಾವನೆ ಇದ್ದ ಕಾರಣ ಆ ಎಲ್ಲ ಭಾವನೆಗಳು ಕ್ರೋಢೀಕರಣವಾಗಿ ಇವತ್ತು ಒಂದಾಗಿ ಆ ಒಂದು ವಾಯ್ಸ್ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಮತ್ತು ಈ ಸಲ ಹೆಚ್ಚಿನ ಅಂಶ ದೇವರ ದಯದಿಂದ. ನಿಮ್ಮ ದೃಷ್ಟಿಯಲ್ಲಿ ಅಂದ್ರೆ ಟಿಕೆಟ್ ಕೊಡುವವರು ಜನರ ಅಥವಾ ರಾಜಕೀಯ ನಾಯಕರು ಅಥವಾ ಟಿಕೆಟ್ ಹೈಕಮಾಂಡ್, ಪಕ್ಷದ ಹೈಕಮಾಂಡ್ ಜನರ ನಾಡಿ ಮಿಡಿತವನ್ನು ನೋಡಿಕೊಡುವುದು. ಇಷ್ಟರ ತನಕ ಟಿಕೆಟ್ ಕೊಡುವುದಕ್ಕೂ ಈ ಸಲ ಚುನಾವಣೆಯಲ್ಲಿ ಟಿಕೆಟ್ ಗಿಟ್ಟಿಸುವುದಕ್ಕೂ ಭಾರತೀಯ ಜನತಾ ಪಕ್ಷದಲ್ಲಿ ವ್ಯತ್ಯಾಸಗಳುಂಟು. ತಮಗೆಲ್ಲರಿಗೂ ಗೊತ್ತು, ತಾವು ಮಾಧ್ಯಮದಲ್ಲಿ ನೋಡಿದ್ದೀರಿ, ಎಲ್ಲ ಕಡೆ ನೋಡಿದ್ದೀರಿ. ಜನರ ನಾಡಿ ಮಿಡಿತವನ್ನು ನೋಡಿ ಪಕ್ಷದ ಹೈಕಮಾಂಡ್ ಟಿಕೆಟ್ ಕೊಡ್ತದೆ ಹೇಳಿ ಈಗಾಗಲೇ ಪಕ್ಷದ ನಾಯಕರು, ವಿಶೇಷವಾಗಿ ಗೌರವಾನ್ವಿತ ಸನ್ಮಾನಿತ ನರೇಂದ್ರ ಮೋದಿಜಿಯವರು ಘೋಷಣೆಯನ್ನು ಮಾಡಿದ್ದಾರೆ. ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶ್ರೀ ಅಮಿತ್ ಶಾಜಿಯವರು ಎಲ್ಲ ಕಾರ್ಯಕ್ರಮಗಳು ಹೇಳಿದ್ದಾರೆ. ಕಾರ್ಯಕರ್ತರ ಅಭಿಪ್ರಾಯವನ್ನು ಪಡೆದು ಗೆಲ್ಲುವ ಯೋಗ್ಯತೆ ಇರುವಂಥ ಮತ್ತು ಗೆಲ್ಲುವಂಥ ಅಭ್ಯರ್ಥಿಗಳಿಗೆ ನಾವು ಟಿಕೆಟ್ ಕೊಡ್ತೇವೆ. ಹಾಗಾಗಿ ನನಗೆ ನನ್ನ ಮನಸ್ಸಿಗೆ ಬಂದಿದೆ, ನನ್ನೊಟ್ಟಿಗಿರುವ ಕಾರ್ಯಕರ್ತರ ಮನಸ್ಸಿಗೆ ಬಂದಿದೆ, ಜನರಿಗೆ ಅಭಿಪ್ರಾಯ ಬಂದಿದೆ, ಗಣೇಶ್ ರಾವ್ ಗೆಲ್ಲುವ ಕುದುರೆ. ಯಾಕೆಂದರೆ ನಾನು ಎಲ್ಲೂ ಸೋಲಿಲ್ಲ, ನಾನು ಎಲ್ಲೂ ಹಿಂದೆ ತಿರುಗಿ ನೋಡಲಿಲ್ಲ. ಈ ಸಮಾಜ, ಈ ವ್ಯವಸ್ಥೆ ನನ್ನನ್ನು 96ರಿಂದ ಇಲ್ಲಿಯ ತನಕ ನಿರಂತರವಾಗಿ ಮುಂದೆ 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 ಕೊಂಡು ಗೆಲ್ಲಿಸಿಕೊಂಡು ಬಂದಿದ್ದಾರೆ. ಆ ಗೆಲ್ಲಿಸುವಂಥ ಜಾಯಮಾನ ಮತ್ತು ಅವರೊಂದು ಹವ್ಯಾಸ ಹೇಳ್ಬೋದು, ಗೆಲ್ಲುವಂಥ ಒಂದು ಹವ್ಯಾಸ. ಎಲ್ಲ ಕಡೆಯಲ್ಲಿ ಗೆದ್ದಿದ್ದೇನೆ, ಪ್ರೀತಿಯನ್ನು ಗೆದ್ದಿದ್ದೇನೆ, ವಿಶ್ವಾಸವನ್ನು ಗೆದ್ದಿದ್ದೇನೆ. ನಾನು ಧುಮುಕಿದ ಯಾವ ಕಾರ್ಯಕ್ರಮಗಳು ವಿಫಲ ಆಗಲಿಲ್ಲ, ಯಶಸ್ವಿಯಾಗಿದೆ. ಹಾಗಾಗಿ ಇಲ್ಲಿಯೂ ಹೈಕಮಾಂಡ್ ಜನರ ನಾಡಿ ಮಿಡಿತವನ್ನು, ಈವರೆಗೆ ಯಾವ ಕೆಲಸವೂ ವಿಫಲ ಆಗಲಿಲ್ಲ, ಯಶಸ್ವಿಯಾಗಿದೆ ಅಂತ ಹೇಳ್ತೀರಿ. ಆದರೆ ಈಗ ನೀವು ಬಿಜೆಪಿಯೊಂದಿಗೆ ಗುರುತಿಸಿಕೊಂಡದ್ದು ಅಂದ್ರೆ ನೀವು ಈವರೆಗೆ ಗಳಿಸಿದ ಇಮೇಜ್ಗೆ ಧಕ್ಕೆ ತರ್ತದೆ, ಅದು ನನಗೆ ಮೈನಸ್ ಮಾಡ್ತದೆ ಅಂತ ಅನಿಸ್ತದೆ ನಿಮಗೆ? ಇಲ್ಲಪ್ಪ, ಬಿಜೆಪಿ ಪ್ರಪಂಚದ ಅತ್ಯಂತ ದೊಡ್ಡ ರಾಷ್ಟ್ರೀಯ ಪಕ್ಷ. 1. 2, ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವವನ್ನು ಹಿಂದೆ ಒಂದು ಕಾಲ ಇತ್ತು, ಸತ್ಯ ಹೇಳಬೇಕಾದ್ರೆ ಬಿಜೆಪಿ ಹೇಳಿದರೆ ಹೀಗೆ ಹೇಳಿ, ಅದು ಆಗಲೇ ಸುಳ್ಳು ಹೇಳಿ ಪ್ರೂವ್ ಆಗಿತ್ತು. ವಾಜಪೇಯಿಯವರು ಬಂದರು, ಇಷ್ಟೊಂದು ಅಭಿವೃದ್ಧಿ. ನೀವಿವತ್ತು ರಸ್ತೆಗಳನ್ನು ನೋಡಿದರೆ, ಹೈವೇಗಳನ್ನು, ಚತುಷ್ಪಥ ರಸ್ತೆ ಈಗೆಲ್ಲ ಪೂರ್ಣ ಆಗ್ತಾ ಉಂಟು. ವಾಜಪೇಯಿಯವರ ಕನಸು ಅದು. ಅಂದರೆ ಅಷ್ಟೊಂದು ಮಹತ್ವಾಕಾಂಕ್ಷಿಯಾಗಿ ದೂರದರ್ಶಿತ್ವವನ್ನು ಇಟ್ಟುಕೊಂಡು ಮಾಡಿದಂಥ ಯೋಜನೆಗಳು. ಆದರೆ ಇವತ್ತೇನಾಗಿದೆ ಹೇಳಿದರೆ, ಮುಸಲ್ಮಾನ ಬಂಧುಗಳು, ಕ್ರಿಶ್ಚಿಯನ್ ಬಂಧುಗಳು ಸಹಿತ ಬಿಜೆಪಿಯನ್ನು ಮೆಚ್ಚಿ ಸೈ ಭಲೆ ಇವರು ಮಾಡಿದ್ರು, ಇವರು ಭೇದ ಭಾವ ಮಾಡಲಿಲ್ಲ, ನಮಗೆ ತೊಂದರೆ ಆಗಲಿಲ್ಲ, ಅಭಿವೃದ್ಧಿ ಆಗಿದೆ, ಸಾಮರಸ್ಯ ಆಗಿದೆ, ಶಾಂತಿ ನೆಲೆಸಿದೆ. ಅಲ್ಲ, ನಾವು ಸಾಮಾನ್ಯ ಜನರೊಂದಿಗೆ, ನಾನು ಪಕ್ಷಾತೀತ ವ್ಯಕ್ತಿ ಗಣೇಶ್ ರಾವ್ ಅಂತ ನಾವು ಇಷ್ಟು ದಿನ ಖಂಡಿತ ಸಮಾಜಕ್ಕೆ ಅಂಥದ್ರಲ್ಲಿ ಈಗ ಒಂದು ಮತೀಯವಾದಿ ಅಂತ ವಿರೋಧಿಗಳು ಹೇಳುವ ಪಕ್ಷದೊಂದಿಗೆ ನೀವಿದ್ದೀರಿ. ಮತೀಯವಾದಿ ಹೇಳುವಂಥ ವಾದವೇ ತಪ್ಪು. ಮತೀಯವಾದಿ ಆಗಿದ್ದರೆ ಇಷ್ಟು ರಾಜ್ಯಗಳಲ್ಲಿ, ಕೇಂದ್ರದಲ್ಲಿ, ಎಲ್ಲ ಕಡೆ ಹೇಗೆ ಗೆಲ್ಲಲಿಕ್ಕೆ ಸಾಧ್ಯ ಉಂಟು? ಇವತ್ತು ಉತ್ತರ ಪ್ರದೇಶ ಇಲೆಕ್ಷನ್ ಕೇವಲ ಹಿಂದೂಗಳ ಓಟಲ್ಲಿ ಗೆದ್ದಿದ? ಖಂಡಿತ ಹಿಂದೂಗಳ ಓಟು ಉಂಟು. ಹಿಂದುತ್ವ ಪರ ನಮ್ಮದು ಭಾರತೀಯ ಜನತಾ ಪಕ್ಷ, ಭಾರತೀಯತೆಯ ಪರ. ಭಾರತೀಯತೆ ಮತ್ತು ಹಿಂದುತ್ವಕ್ಕೆ ನನಗೆ ದೊಡ್ಡ ಏನು ವ್ಯತ್ಯಾಸಗಳು ಕಾಣೋದಿಲ್ಲ. ನಾನು ನಿರಂತರವಾಗಿ ಎಲ್ಲ ಕಡೆ ಹೇಳಿಕೊಂಡು ಬಂದಿದ್ದೇನೆ, ನಮ್ಮ ದೇಶದ ಸಂಸ್ಕೃತಿಯನ್ನು ಒಪ್ಪುವುದು, ನಮ್ಮ ದೇಶದ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಕೊಡುವುದು, ನಮ್ಮ ರಾಷ್ಟ್ರಪತಿಗಳನ್ನು ಸ್ವೀಕರಿಸುವುದು, ನಮ್ಮ ಸಂವಿಧಾನವನ್ನು ಒಪ್ಪುವುದು,
ನಮ್ಮ ದೇಶದ ಕಾನೂನು ವ್ಯವಸ್ಥೆಯನ್ನು ಒಪ್ಪಿಕೊಂಡ್ರೆ ಅದು ಭಾರತೀಯತೆ. ಸೊ ಇವತ್ತು ಏನಾಗಿದೆ, ಇವತ್ತು ಪ್ರತಿಯೊಂದಕ್ಕೆ ಕೇಸರೀಕರಣ ಹಾಕ್ತಾರೆ. ಕೇಸರಿ ಬಣ್ಣದಲ್ಲಿ ಯಾರಿಗೇನು ಅನ್ಯಾಯ ಆಗಿದೆ? ನಮ್ಮ ರಾಷ್ಟ್ರಧ್ವಜದಲ್ಲಿ ಇರಲಿ, ಎಲ್ಲೇ ಇರಲಿ, ಕೇಸರಿ ಬಿಳಿ ಹಸಿರು ಉಂಟು. ಹಸಿರು ಏನನ್ನು ಸೂಚಿಸ್ತದೆ? ರೈತಾಪಿ ವರ್ಗವನ್ನು ಸೂಚಿಸ್ತದೆ. ಬಿಳಿ ಶಾಂತಿಯನ್ನು ಸೂಚಿಸ್ತದೆ. ಅದು ಕ್ರಿಶ್ಚಿಯನ್ ಧರ್ಮದ ಇದೂ ಹೌದು. ಹಾಗಾಗಿ ನಾವು ಯಾವುದೋ ಒಂದು ಬಣ್ಣವನ್ನು ಹಿಡಿದು ಕೇಸರೀಕರಣ, ಹಿಂದುತ್ವದಲ್ಲಿ ಇಷ್ಟರವರೆಗೆ ಸರ್ವೇ ಜನೋ ಸುಖಿನೋ ಭವಂತು ಅಂತ ಹೇಳಿದ್ದ ಹೊರತಾಗಿ ಎಲ್ಲಿಯೂ ನಾವು ಮಾತ್ರ ಒಳ್ಳೆಯದಾಗುವ ಹೇಳಿ, ನಾವು ಎಷ್ಟು ವಿಶಾಲ ದೃಷ್ಟಿಕೋನದವರು ಹೇಳಿದರೆ ಇಡೀ ಪ್ರಪಂಚದ ಎಲ್ಲ ಮನುಕುಲ, ಅದರ ಒಂದಿಗೆ ಸಸ್ಯರಾಶಿ ಇರ್ಬೋದು, ನೀರಿರ್ಬೋದು, ಪ್ರಾಣಿಗಳಿರ್ಬೋದು, ಪಕ್ಷಿಗಳಿರ್ಬೋದು, ದೇವರು ಯಾವುದನ್ನೆಲ್ಲವನ್ನು ಹುಟ್ಟಿಸಿದ್ದಾರೆ ಅದೆಲ್ಲಕ್ಕೆ ರಕ್ಷಣೆ ಕೊಡಬೇಕು ಹೇಳುವಂಥ ಒಂದೇ ಒಂದು ಧರ್ಮ, ವ್ಯವಸ್ಥೆ, ಚಿಂತನೆ ಇದ್ದರೆ ಅದು ಹಿಂದೂ ಧರ್ಮ. ಹಾಗಾಗಿ ನಾವು ಅದನ್ನು ಮತೀಯ ಅಂತ ಯಾಕೆ ತಗೊಳ್ಬೇಕು? ಸ್ವಾಮಿ, ಭಾರತದಲ್ಲಿ ಹಿಂದೂಗಳು 79% ಇರುವ ಕಾರಣ ಇವತ್ತು ಮುಸಲ್ಮಾನ ಬಂಧುಗಳು, ಕ್ರಿಶ್ಚಿಯನ್ ಬಂಧುಗಳು, ಇತರ ಎಲ್ಲ ಜಾತಿ ಬಂಧುಗಳು ಇವತ್ತು ಅತ್ಯಂತ ರಕ್ಷಣಾ ವ್ಯವಸ್ಥೆಯಲ್ಲಿ ಇದ್ದಾರೆ. ನೀವು ಯಾವುದೇ ದೇಶವನ್ನು ತಗೊಳ್ಳಿ, ಅಲ್ಲಿ ಅಲ್ಪಸಂಖ್ಯಾತರಿಗೆ ಏನು ಸ್ಥಾನಮಾನ, ರಕ್ಷಣೆ ಏನುಂಟು, ಅವರಿಗೆ ಏನು ಸವಲತ್ತುಗಳುಂಟು, ಇಲ್ಲಿ ಎಲ್ಲ ಸವಲತ್ತುಗಳು ಹಿಂದೂಗಳಿಗೆ ಸಿಕ್ಕುವುದಷ್ಟೇ ಅಥವಾ ಅದಕ್ಕಿಂತ ಹೆಚ್ಚಾಗಿ. ಇವತ್ತು ನೀವು ಅಲ್ಪಸಂಖ್ಯಾತರನ್ನು ತೆಗೆದುಕೊಂಡ್ರೆ ಶಿಕ್ಷಣ ವ್ಯವಸ್ಥೆಯನ್ನು ತೆಗೆದುಕೊಳ್ಳಿ, ಅವರಿಗೆ 30,000 ರೂಪಾಯಿ ಕೇಂದ್ರ ಸರ್ಕಾರದ ಯೋಜನೆ ರಾಜ್ಯದ ಮುಖಾಂತರ ಬರ್ತಾ ಉಂಟು. ಇವತ್ತು ಅವರ ಯಾವುದೇ ವ್ಯವಸ್ಥೆಗೆ ಇವತ್ತು ನಮ್ಮ ದೇಶದ ಕಾನೂನಿನಲ್ಲಿ ಅವಕಾಶ ಉಂಟು, ಅಡ್ಡಿ ಬರುವುದಿಲ್ಲ. ಯಾರು ತೊಂದರೆ ಕೊಟ್ಟರೆ ಕಾನೂನು ಚೌಕಟ್ಟಿನೊಳಗೆ ಅದಕ್ಕೆ ನ್ಯಾಯವೂ ಸಿಗ್ತದೆ. ಹಾಗಾಗಿ ಇವತ್ತು ಆ ಮತೀಯವಾದ ಹೇಳುವುದು ಪೂರ್ವಾಗ್ರಹ ಪೀಡಿತವಾಗಿ ಏನಾಯಿತು, ಬ್ರಿಟಿಷರು ನಮಗೆ ಬಿಟ್ಟು ಹೋದ ದೊಡ್ಡ ಬಳುವಳಿ ಹೇಳಿದರೆ ಒಡೆದು ಆಳುವಂಥ ನೀತಿ, ಡಿವೈಡ್ ಆ್ಯಂಡ್ ರೂಲು. ಇಲ್ಲಿ ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು ಹೇಳಿ ದೊಡ್ಡ ಒಂದು ವಿಷಯದ ಬಾಂಬನ್ನು ಹಾಕಿ ಹೋದರು. ನಾವು ಅದನ್ನು ಬೆಳೆಸ್ತಾ ಹೋದೆವು. ನಾವು ನಮ್ಮ ಪೂರ್ವಜರು, ಹಿಂದಿನವರು ಯಾವ ರೀತಿ ಬದುಕ್ತಾ ಇದ್ರು, ಇಲ್ಲಿ ಒಳ್ಳೆ ರೀತಿಯಲ್ಲಿ ಬದುಕಿದ್ದಾರೆ. ನಮ್ಮ ಜಿಲ್ಲೆಯನ್ನೇ ತೆಗೆದುಕೊಂಡ್ರೆ ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು ಅತ್ಯಂತ ಅನ್ಯೂನ್ಯವಾಗಿ ಅನೇಕ ಸಂದರ್ಭಗಳಲ್ಲಿ ಇನ್ನೂ ಹೇಳಬೇಕು ಅಂತಾರೆ, ಒಂದು ರಾಜನ ಆಕ್ರಮಣ ಆದಾಗ ಒಂದು ಧರ್ಮದವರಿಗೆ, ನಾನು ಅದನ್ನು ಹೇಳುವುದಿಲ್ಲ ಯಾಕಂದರೆ ವೈಭವೀಕರಣ ಬೇಡ ಅಥವಾ ಸಾಮಾಜಿಕವಾಗಿ ನಾವು ಯಾವುದೇ ಕೆಟ್ಟ ಕಿಡಿಯನ್ನು ಎಬ್ಬಿಸುವುದು ಬೇಡ. ಸತ್ಯಾಂಶ ಏನು ಹೇಳಿದರೆ ಹಿಂದೂ ಧರ್ಮದವರು ರಕ್ಷಣೆ ಕೊಟ್ಟರು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಹೇಳಿದರೆ, ನಿರಂತರವಾಗಿ ಅಂಥ ಭಾವನೆಗಳಿರಲಿಲ್ಲ. ಇವತ್ತೇನಾಯಿತು, ನಮ್ಮ ಅತಿ ಬುದ್ಧಿಜೀವಿಗಳು, ಅರ್ಧ ಓದಿದವರು, ಅರ್ಧ ಕಲಿತವರು, ನಾನು ಬುದ್ಧಿಜೀವಿ ಹೇಳಿ ನನ್ನನ್ನು ನಾನೇ ಕ್ಲೈಮ್ ಮಾಡಿಕೊಂಡವರು, ಅವ್ರು ಏನು ಮಾಡಿದರು? ಇವತ್ತು ನೀವು ನೋಡಿದ್ರಿ, ಇವತ್ತು ಫೇಸ್ಬುಕ್ನಲ್ಲಿ ಏನಾಯಿತು ಹೇಳಿದರೆ, ಇವತ್ತು ನರೇಂದ್ರ ಮೋದಿಯವರ ಬಗ್ಗೆ, ಹಿಂದುತ್ವದ ಬಗ್ಗೆ, ಭಾರತೀಯತೆ ಬಗ್ಗೆ ಕೆಟ್ಟದಾಗಿ ಬರೆದರೆ, ವಿಮರ್ಶಿಸಿದರೆ ತಿಂಗಳಿಗೆ 2 ಲಕ್ಷ ಸಂಬಳ ಕೊಡುವಂಥ ವ್ಯವಸ್ಥೆ ಉಂಟು ಹೇಳುವಂಥ ಸತ್ಯ ಈಗ ಕಳೆದ ವಾರ ಹೊರಗೆ ಬಂತು. ಈ ವ್ಯವಸ್ಥೆ ಸ್ವಾತಂತ್ರ್ಯ ನಂತರ ವರ್ಷಗಳಲ್ಲಿ ನೆಹರೂರವರ ಕಾಲದಿಂದ ನಿರಂತರವಾಗಿ ನಡೆದುಕೊಂಡು ಬಂದಿತ್ತು. ಹಾಗಾಗಿ ಈ ಬುದ್ಧಿಜೀವಿಗಳು ಹೇಳಿದವರು ಏನಂದರೆ, ತನ್ನ ಮೂಗಿನ ನೇರಕ್ಕೆ ಅದಕ್ಕೆ ಏನು ವೈಜ್ಞಾನಿಕ ವಿಮರ್ಶೆ ಇಲ್ಲ ಅಥವಾ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ. ಮತೀಯವಾದ ಹೇಳಿದರೆ ಏನು? ನಮ್ಮತನವನ್ನು ನಾವು ಹೆಚ್ಚಿಕೊಳ್ಳುವುದು ಅಥವಾ ಅದನ್ನು ಒಪ್ಪಿಕೊಳ್ಳುವುದು ಮತೀಯವಾದ ಆಗ್ತದೆ. ನಮ್ಮ ಮೇಲ್ಗೆಯನ್ನು, ನಮ್ಮ ಮೇಲ್ಮೆಯನ್ನು ನಾವು ಹೇಳುವುದು, ಸಾರುವುದು ತಪ್ಪಾಗ್ತದ? ಹಾಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಾಕ್ ಸ್ವಾತಂತ್ರ್ಯ ಉಂಟು. ಆ ವಾಕ್ ಸ್ವಾತಂತ್ರ್ಯದ ಒಂದಿಗೆ ನಮಗೆ ಕರ್ತವ್ಯ ಇರಬೇಕು, ನಾವು ಕರ್ತವ್ಯವನ್ನು ಉಳಿಸಿಕೊಳ್ಬೇಕು. ಇವತ್ತು ನಾನು ನಿರಂತರವಾಗಿ 25 ವರ್ಷದಲ್ಲಿ, ನೀವು ಒಂದು ಹೇಳಿದರೆ ಪಕ್ಷಾತೀತವಾಗಿ ಹೇಳಿ, ಸತ್ಯ, ನಿರಂತರವಾಗಿ ನಾನು 25 ವರ್ಷ ಎಂದು BJPಯಲ್ಲಿ ಇದ್ದೆ. ನಾನು 25 ವರ್ಷ ಎಂದು ಸಂಘ ಪರಿವಾರದ ಏನು ಭಾಗವಾಗಿದೆ, ಎಲ್ಲರಿಗೂ ಗೊತ್ತುಂಟು. ನನ್ನ ಅನೇಕ ಮುಸಲ್ಮಾನ, ಕ್ರಿಶ್ಚಿಯನ್ ಫ್ಯಾನ್ಗಳಿಗೆ, ಅಭಿಮಾನಿಗಳಿಗೆ ಇದು ಗೊತ್ತಿರೋ ಸತ್ತ. ಅದು ಗೊತ್ತಿದ್ದು ಸಂಘ ಪರಿವಾರದ ವ್ಯಕ್ತಿ ಗಣೇಶ್ ರಾವ್ ಹೇಳು ನನ್ನನ್ನು ಸ್ವೀಕರಿಸಿದ್ದಾರೆ, ಆರಾಧಿಸಿದ್ದಾರೆ, ಪ್ರೀತಿಯನ್ನು ಕೊಟ್ಟಿದ್ದಾರೆ, ಗೌರವವನ್ನು ಕೊಟ್ಟಿದ್ದಾರೆ. ಐ ಹ್ಯಾವ್ ರೆಸಿಪ್ರೊಕೇಟ್, ನಾನು ಕೊಟ್ಟಿದ್ದೇನೆ. ಯಾಕೆ ಈ ಮಾತು ಹೇಳ್ತೇನೆ ಅಂದರೆ, ಸತ್ಯದ ಒಂದಿಗೆ ನಡೆದರೆ. ಯಾಕೆಂದರೆ ಅಲ್ಲಿ ನಾವು ವೈಭವೀಕರಣ ಮಾಡಲಿಲ್ಲ, ಇನ್ನೊಬ್ಬನಿಗೆ ಚಿತ್ರಹಿಂಸೆ ಕೊಡಲಿಲ್ಲ, ಮಾನಸಿಕವಾದ ಹಿಂಸೆಯನ್ನು ಕೊಡಲಿಲ್ಲ, ಅಥವಾ ಯಾವುದೇ ರೀತಿಯ ಬಣ್ಣವನ್ನು ನೋಡಲಿ. ಈಗ ನನ್ನ ಕಾಲೇಜನ್ನು ನೋಡಿದರೆ ನನ್ನ ವಿದ್ಯಾರ್ಥಿಗಳಿಗೆ ನನ್ನ ಬಣ್ಣ ಗೊತ್ತು, ನಾನು ಭಾರತೀಯ ಜನತಾ ಪಕ್ಷಗಳ ಎಲ್ಲ ವಿದ್ಯಾರ್ಥಿಗಳು ಗೊತ್ತುಂಟು. 40% ಇವತ್ತು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಲ್ಲಿ ಇದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತದೆ. ಯಾಕಂದರೆ ಅವರು ನನ್ನ ಮಕ್ಕಳು, ಕೇವಲ ವಿದ್ಯಾರ್ಥಿಗಳಲ್ಲ, ದೇ ಆರ್ ಮೈ ಕಿಡ್ಸ್, ದೇ ಆರ್ ಮೈ ಚಿಲ್ಡ್ರನ್. ಹಾಗಾಗಿ ಅವರಿಗೆ ನನ್ನ ಮೇಲೆ ವಿಶ್ವಾಸ ಇರುವುದೇ ಒಂದು ಕನ್ನಡಿ ಇದ್ದಾಗೆ. ಸಮಾಜಕ್ಕೆ ಇವತ್ತು ಏನು ಕನ್ನಡಿ ಹೇಳಿದರೆ ನನ್ನ ಕಾಲೇಜಲ್ಲಿ ನೋಡಿ. ಓಕೆ ಸರ್, ಗಣೇಶ್ ರಾವ್ BJPಯ ಅಭ್ಯರ್ಥಿಯಾಗುವ ಪೈಪೋಟಿಯಲ್ಲಿದ್ದಾರೆ. ಅದರ ಜೊತೆಯಲ್ಲಿ ಅತ್ಯಂತ ಹಣಬಲ ಮತ್ತು ಜನಬಲ ತನ್ನಲ್ಲಿ ಇದೆ ಅಂತ ತೋರಿಸಿಕೊಳ್ಳುವ ಇನ್ನಷ್ಟು ಜನರು ಕೂಡ ಪೈಪೋಟಿಯಲ್ಲಿದ್ದಾರೆ. ಸೊ ಅದರ ಮಧ್ಯದಲ್ಲಿ ಗಣೇಶರವರ ಸ್ಥಾನ ಎಲ್ಲಿ ಎನ್ನುವುದನ್ನು ಕೇಳಲಿಕ್ಕೆ ಬಯಸ್ತೇನೆ ಸಣ್ಣ ವಿರಾಮದ ಬಳಿಕ. ವೀಕ್ಷಕರೇ, ಕದನ ಕುತೂಹಲ ಚರ್ಚೆ ಮುಂದುವರಿತಾ ಇದೆ. ಗಣೇಶರವರೊಂದಿಗೆ ನಾನು ಮಾತಾಡ್ತಾ ಇದ್ದೇನೆ. ಗಣೇಶ್ ರಾವ್ ಅವರು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ BJP ಅಭ್ಯರ್ಥಿಯಾಗುವ ದಿಸೆಯಲ್ಲಿ ತಮ್ಮ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಸೊ ಅವರೊಂದಿಗೆ ನಾನು ಈಗ ವಿರಾಮಕ್ಕೆ ಮೊದಲು ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೆ. ಅಂದರೆ ಪೈಪೋಟಿಯಲ್ಲಿ ಬಹಳಷ್ಟು ಜನರಿದ್ದಾರೆ, ಪ್ರಭಾವಿತರು ಕೂಡ ಇದ್ದಾರೆ. ನಾವು ಹೈಕಮಾಂಡ್ನಿಗೆ ನೇರ ಸಂಪರ್ಕದಲ್ಲಿರುವವರು ಅಥವಾ ಅವರ ಹತ್ತಿರದಲ್ಲೇ ಇರುವವರು ಅಂತ ಹೇಳುವವರು ಕೂಡ ಪೈಪೋಟಿಯಲ್ಲಿದ್ದಾರೆ. ಅದರ ಮಧ್ಯದಲ್ಲಿ
ಗಣೇಶ್ ರಾವ್ರವರ ಸ್ಥಾನ ಯಾವುದು ಅಂತ ನಮಗೆ ನಿರೀಕ್ಷೆ ಕೇಳಲಿಕ್ಕೆ ಬಯಸ್ತದೆ. ಅವರೆಲ್ಲರೂ ನನ್ನ ಬಂಧುಗಳು, ನಮ್ಮ ಪಕ್ಷದ ಸಜ್ಜನ ಕಾರ್ಯಕರ್ತರು, ಅವರೆಲ್ಲರಿಗೂ MLA ಆಗುವಂಥ ಯೋಗ್ಯತೆ ಇರುವವರು. ಹಾಗಾಗಿ ನಾನು ಪ್ರಪ್ರಥಮವಾಗಿ ಅವರ ಇರುವಿಕೆಯನ್ನು, ಅವರ ಸ್ಪರ್ಧೆಯನ್ನು ಪ್ರೀತಿಯಿಂದ ಗುರುತಿಸ್ತೇನೆ ಮತ್ತು ಸ್ವಾಗತಿಸ್ತೇನೆ. ಪ್ರಶ್ನೆ ಇಲ್ಲಿ ಏನು ಹೇಳಿದರೆ, ಎಲ್ಲರೂ ಖಂಡಿತ ಅರ್ಹರು, ಯಾರು ಹೆಚ್ಚು ಅರ್ಹರು? ಇಲ್ಲಿ ಅರ್ಹತೆಯ ಮಾನದಂಡ ಹೇಳಿದರೆ ನೀವು ಹೇಳಿದ ಹಾಗೆ ಹಣ ಅಥವಾ ತೋಳ್ಬಲ ಅಥವಾ ಜಾತಿ ಅಲ್ಲ. ಅರ್ಹತೆಯ ಮಾನದಂಡ ಏನು ಹೇಳಿದರೆ, ಯಾರು ಹೆಚ್ಚು ಜನರಿಗೆ ರೀಚ್ ಆಗಿದ್ದಾರೆ, ಯಾರ ಮುಖ ಕಳೆದ 25-30 ವರ್ಷಗಳನ್ನು ನಿರಂತರವಾಗಿ ಮಾಧ್ಯಮದಲ್ಲಿರ್ಬೋದು, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಯುವಜನರ ಚಟುವಟಿಕೆಗಳಲ್ಲಿರ್ಬೋದು, ವಿದ್ಯಾರ್ಥಿಗಳೊಂದಿಗೆ ಇರ್ಬೋದು, ಯಾವುದೇ ಕ್ರೀಡೆಯಲ್ಲಿರ್ಬೋದು ಹೆಚ್ಚು ಕಂಡಿದೆ. ನನಗಿರುವ ಒಂದೇ ಒಂದು ಪ್ಲಸ್ ಪಾಯಿಂಟ್, ನಾನು ಈಗಾಗಲೇ ಹೇಳಿದಾಗೆ ನನ್ನೊಟ್ಟಿಗೆ ಅನೇಕ ಜನರು ಸ್ವಾಭಾವಿಕವಾಗಿ, ಯಾಕೆ ಇವತ್ತು ಭಾರತೀಯ ಜನತಾ ಪಕ್ಷ ಪ್ರಪಂಚದ ಒಂದು ದೊಡ್ಡ ರಾಜಕೀಯ ಪಕ್ಷ, ಭಾರತೀಯ ಜನತಾ ಪಕ್ಷದ ನಾಯಕ ಬೇಡಿ ಒಂದು ಸದಸ್ಯನಾಗುವುದೇ ಒಂದು ದೊಡ್ಡದ ಗೌರವದ ಮಾತು ಹೇಳಿ ಎಲ್ಲರಿಗೆ ಭಾವನೆಗಳುಂಟು. ಈ ಸಲ ಖಂಡಿತ 100ಕ್ಕೆ 100 ಕರ್ನಾಟಕದಲ್ಲಿ ನಾವು ಅಧಿಕಾರಕ್ಕೆ ಬರ್ತೇವೆ, ನಾವು ಚುನಾವಣೆಯನ್ನು ಗೆಲ್ತೇವೆ. ಹಾಗಿರುವಾಗ ಸ್ವಾಭಾವಿಕವಾಗಿ 10 ಜನರು 4 ಜನರು ಚುನಾವಣೆಯನ್ನು ಎದುರಿಸಬೇಕು, ತನ್ನ ಕೈಲಾದ ಸಮಾಜ ಸೇವೆಯನ್ನು ಮಾಡಬೇಕು ಹೇಳುವಂಥ ಒಂದು ರಣೋತ್ಸಾಹ ನನಗೆ ತಪ್ಪು ಕಾಣೋದಿಲ್ಲ. ಆದರೆ ಪಕ್ಷದ ವರಿಷ್ಠರು ಏನು ಮಾಡ್ತಾ ಇದ್ದಾರೆ ಹೇಳಿದರೆ, ಅಥವಾ ನನ್ನ ಆತ್ಮವಿಶ್ವಾಸ ಏನು ಹೇಳಿದರೆ, ಅವರೆಲ್ಲರನ್ನು ಪ್ರೀತಿಯಿಂದ ಒಗ್ಗೂಡಿಸಿ ಅವರನ್ನು ಇಟ್ಟುಕೊಂಡು ಮುಂದೆ ಹೋಗುವಂತೆ. ಯಾಕೆಂದರೆ ಇದು ಚುನಾವಣೆ ಡಿಕ್ಲೇರ್ ಆಗೋಲ್ಲವರೆಗೆ ಮಾತ್ರ ಕ್ಯಾಂಡಿಡೇಟು. ಡಿಕ್ಲೇರ್ ಆದ ಕೂಡಲೇ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಾಗಿ ಒಟ್ಟಿಗೆ ಇರ್ತೇವೆ, ನಮ್ಮಲ್ಲಿ ವಿಘಟನೆ ವಿಭಜನೆ ಆಗೋದಿಲ್ಲ. ನನಗೇನು ಆತ್ಮವಿಶ್ವಾಸ ಹೇಳಿದೆ, ಈಗಾಗಲೇ ಹೇಳಿದ್ದೇನೆ, ಇಷ್ಟು ವರ್ಷದ ನನ್ನ ಜೀವನ, ಸಾಮಾಜಿಕ ಜೀವನ ಅದು ಒಂದು ಓಪನ್ ಕನ್ನಡಿ, ಎಲ್ಲರಿಗೂ ಗೊತ್ತು. ಗಣೇಶ್ ರಾವ್ ಹೇಳಿದ್ರೆ ಏನು ಹೇಳಿ, ನೀವು ಹೇಳೋದು ಅದೇ, ಇನ್ನೊಬ್ಬರು ಹೇಳೋದು ಇನ್ನೊಬ್ಬರು. ತುಂಬ 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 ಹೆಚ್ಚಿನ ಅಂಶ ಮಂಗಳೂರಿನಲ್ಲಿ ನನ್ನ ಬಗ್ಗೆ ಇದ್ದಷ್ಟು ಕಥೆಗಳು ಹೆಚ್ಚಿನ ಅಂಶ ಯಾವ ನಾಯಕರ ಬಗ್ಗೆ ಇಲ್ಲ. ಚಿತ್ರ ವಿಚಿತ್ರ ಕಥೆಗಳು, ಸತ್ಯ ಉಂಟು, ವೈಭವೀಕರಣ ಉಂಟು, ಸ್ವಲ್ಪ ಆ ಕಡೆ ಈ ಕಡೆ ಉಂಟು. ಏನಿದ್ರು ಎಲ್ಲರೂ ಯಾರು ನನ್ನನ್ನು ಒಪ್ಪದಂತ ಗಣೇಶ್ ರಾವ್ ಚರ್ಚೆಯಲ್ಲಿದ್ದಾರೆ. ಚರ್ಚೆಯಲ್ಲಿದ್ದಾರೆ ಮಾತ್ರ ಅಲ್ಲ, ನನ್ನ ಬಗ್ಗೆ ಏನಾದರೂ ಅಭಿಪ್ರಾಯ ಭೇದ ಇದ್ದವರು, ಕಾಂಗ್ರೆಸ್ನ ಬಂಧುಗಳಿರ್ಬೋದು ಅಥವಾ ಜನತಾದಳದವರು, ಕಮ್ಯುನಿಸ್ಟ್ನವರು ಇರ್ಬೋದು, ಯಾರೇ ಇದ್ರು ಒಂದು ಮಾತನ್ನು ಒಪ್ತಾರೆ, 6 ಜನ ಇದ್ದೇನ, ಅವರು ಒಳ್ಳೆಯವರು ಹೇಳುವಂಥ ಮಾತನ್ನು ವ್ಯಕ್ತಿಗತವಾದ ಜೀವನದಲ್ಲಿ ಅವರ ಕ್ಲೋಸ್ ಸರ್ಕಲಲ್ಲಿ ಒಪ್ತಾರೆ. ಇದು ನನಗೆ ಆನೆ ಬಲ, ಇದು ನನಗೆ ಆತ್ಮವಿಶ್ವಾಸ, ಇದು ನನಗೆ ಆಶೀರ್ವಾದ. ಹಾಗಾಗಿ ಹೈಕಮಾಂಡ್ ಸರ್ವೆಗಳ ಮುಖಾಂತರ ಈ ಮಾತನ್ನು ಗುರುತಿಸ್ತಾರೆ ಮತ್ತು ನನಗೆ ಕೊಡ್ತಾರೆ. ಕೊಟ್ಟಾಗ ನಾನು ಪ್ರಥಮ ಮಾಡುವ ಕೆಲಸ, ಯಾರು ಆಕಾಂಕ್ಷಿಗಳಿದ್ದಾರೆ ಅವರೆಲ್ಲರನ್ನು ವೈಯಕ್ತಿಕವಾಗಿ ಭೇಟಿಯಾಗಿ ಅವರನ್ನು ವಿನಂತಿಸಿ, ಅವರು ಅದೇ ಮಾತನ್ನು ಅನೇಕ ಕಾರ್ಯಕ್ರಮಗಳಲ್ಲಿ ಹೇಳಿದ್ದಾರೆ. ಒಮ್ಮೆ ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಟ್ಟಿತ್ತು ಅವರ ಪರವಾಗಿ ಇನ್ನೊಂದು ಮಾತು ಹೇಳ್ತೇನೆ, ಒಂದು ವೇಳೆ ನನಗೆ ಟಿಕೆಟ್ ಸಿಕ್ಕುವುದಿಲ್ಲ ಅಂತ ಇಟ್ಕೊಳ್ಳುವ, 1% ಸಾಧ್ಯತೆಗಳು ರಾಜಕೀಯದಲ್ಲಿ ಉಂಟು. ನಾನು ಖಂಡಿತ ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಟ್ಟಿತ್ತು ಅವರೊಟ್ಟಿಗೆ ಇಳಿದು ಕೆಲಸ ಮಾಡಿ ಭುಜಕ್ಕೆ ಭುಜ ಕೊಟ್ಟು ಹೆಗಲಿಗೆ ಹೆಗಲು ಕೊಟ್ಟು ಅವರನ್ನು ಗೆಲ್ಲಿಸುವಂಥ ಕರ್ತವ್ಯ ನಾನು. ಯಾಕೆಂದ್ರೆ ನಾನು ಪಕ್ಷದ ನಿಷ್ಠಾವಂತ ಮತ್ತು ಶಿಸ್ತಿನ ಕಾರ್ಯಕರ್ತ. ಭಾರತೀಯ ಜನತಾ ಪಕ್ಷದಲ್ಲಿ ಕಾರ್ಯಕರ್ತರು ಹೇಗೆ ಹೇಳಿದರೆ, ನಾವು ಎಷ್ಟು ದೊಡ್ಡ ಜನ ಆಗಿರ್ಬೋದು, ನಮಗೆ ಯಾವುದೇ ಹಿನ್ನೆಲೆ ಇರ್ಬೋದು, ನೀವು ಈಗಾಗಲೇ ಹೇಳಿದ ಒಬ್ಬನಿಗೆ ಹಣ ಇರ್ಬೋದು, ಒಬ್ಬನಿಗೆ ತೋಳುಬಲ, ಒಬ್ಬನಿಗೆ ಜಾತಿ ಇರ್ಬೋದು, ಆದರೆ ಪಕ್ಷದ ಒಂದು ಆದೇಶ ಬಂದಾಗ ನಾವದನ್ನು ಶಿರಾ ವಹಿಸಿ ತಲೆ ಬಗ್ಗಿಸಿ ನಾವು ಅದನ್ನು ಒಬೆ ಮಾಡ್ತೇವೆ. ಯಾಕಂದರೆ ಶಿಸ್ತಿನ ಪಕ್ಷ. ಬೇರೆ ಪಕ್ಷದಾಗೆ ಏನೇನು ಮಾತಾಡೋದು ಅಥವಾ ವಿರೋಧ ಮಾಡೋದು, ಗುಂಪಿಕಾರಿಕೆ ಮಾಡೋದು ನಮ್ಮಲ್ಲಿ ಸಾಧ್ಯವಿಲ್ಲ. ಅದಕ್ಕೆ ಬಿಡುವುದೂ ಇಲ್ಲ ಪಕ್ಷ, ನಾವು ಮಾಡೋದು ಇಲ್ಲ. ಓಕೆ, ನೀವು ಪದೇ ಪದೇ ಹೇಳ್ತಾ ಇದ್ದೀರಿ ಅಂದರೆ ದುಡ್ಡು ಜಾತಿ ಅಂತ. ಸೊ ಇಲ್ಲಿ ದುಡ್ಡು ಜಾತಿ ಅಲ್ಲದೆ ಬೇರೆ ಅಂದರೆ ಕಾರಣಗಳು ಅಂದರೆ ಚುನಾವಣೆ ಎದುರಿಸಲಿಕ್ಕೆ ಇದಾವ ಅಂತ ನೈತಿಕತೆ. ನಾನು ಈಗಾಗಲೇ ಹೇಳಿದ ಮುಖ ಸ್ವಾಮಿ 2 ಉಂಟು, ಒಂದು ಮುಖ ಒಂದು ಮುಖವಾಡ. ಮುಖವಾಡ ಇದ್ದರೆ ಚುನಾವಣೆ ಎದುರಿಸಲಿಕ್ಕೆ ಆಗೋದಿಲ್ಲ, ಯಾರು ಬೇಸರ ಮಾಡಬಾರ್ದು. ಮುಖ ಬೇಕು, ಜನರು ನೋಡಿದಂಥ ಮುಖ. ಏನು ಇವತ್ತು ನಿನ್ನೆ ಅಲ್ಲ, ಎಷ್ಟು ವರ್ಷದಿಂದ ವಿದ್ಯಾರ್ಥಿ ದಿಸೆಯಲ್ಲಿ ಜನರು ನನ್ನನ್ನು ನೋಡಿದ್ದಾರೆ. ನಾನು ವಿದ್ಯಾರ್ಥಿ ನಾಯಕನಾಗಿದ್ದೆ, ಪ್ರಬಲ ವಿದ್ಯಾರ್ಥಿ ನಾಯಕನಾಗಿದ್ದೆ. ಅದರ ಮೇಲೆ ಸ್ವಉದ್ಯೋಗ ಮಾಡುವಾಗ ಜನಗಳು ನನ್ನ ಮುಖ ನೋಡಿದ್ದಾರೆ. ಕಾಲೇಜು ಪ್ರಾರಂಭಿಕ ದಿನಗಳಲ್ಲಿ ನನಗೆ ತುಂಬ ಜನರು ಸಹಕಾರ ಕೊಟ್ಟಿದ್ದಾರೆ. ಭಾರಿ ಕಷ್ಟದ ದಿನಗಳು ನನಗೆ. ಆಗ ಹಣಕಾಸಿನ ವ್ಯವಸ್ಥೆ ಇರಲಿಲ್ಲ, ಕಾಲೆಳೆಯುವವರು ತುಂಬ ಜನ ಇದ್ದರು. ಆದರೆ ನಾನು ಎಲ್ಲಿಯೂ ಕಾಲೆಳೆದವರನ್ನು ದ್ವೇಷಿಸಲಿಲ್ಲ. ಯಾರು ನನ್ನ ಕಾಲೆಳೆದ್ರ, ಯಾರು ನನಗೆ ತೊಂದರೆ ಕೊಟ್ರ, ಯಾರು ನನಗೆ ಕೆಟ್ಟದಾಗಿ ಮಾತಾಡಿದ್ರ, ಅವರ ಮನಸ್ಸನ್ನು ನಾನು ಗೆದ್ದಿದ್ದೇನೆ ಇವತ್ತು ಹೇಳಲಿಕ್ಕೆ ನನಗೆ ಖುಷಿ ಆಗ್ತದೆ, ಹೆಮ್ಮೆ ಆಗ್ತದೆ. ಹೇಗೆ ಗೆದ್ದಿನೇ ಹೇಳಿದರೆ, ವೈರದಿಂದ ವೈರ, ದ್ವೇಷದಿಂದ ದ್ವೇಷ ಹೇಳಿ ನಾನು ಸೋತಲ್ಲೆಲ್ಲ ಒಂದು ಭಾವನೆಯನ್ನು ಹೇಳಿದ್ದೇನೆ. ನಾನು ಯಾಕೆ ಸೋತಿದ್ದೇನೆ ಹೇಳಿದರೆ, ನನ್ನ ಸುತ್ತಲಿರುವ ಜನರನ್ನು ಗೆಲ್ಲುವಲ್ಲಿ ನಾನು ಯಶಸ್ವಿ ಆಗಲಿಲ್ಲ. ಸೊ ಇಟ್ ಇಸ್ ಮೈ ವೀಕ್ನೆಸ್, ಇಟ್ ಇಸ್ ಮೈ ಫೇಲಿಯರ್ ಹೇಳಿ ಆ ಮನೋಭಾವದಿಂದ ನಾನು ಏನು ಅಂತ ಅವರಿಗೆ ಧನಾತ್ಮಕವಾಗಿ ಮಾಡಿ ತೋರಿಸಿದ್ದೇನೆ. ವಿರೋಧಿಸಿದವರನ್ನು ವಿರೋಧಿಸಿದವರು ಒಂದೇ ಕಾರಣಕ್ಕೋಸ್ಕರ ವಿರೋಧಿಸದೆ ಅವರ ಮನಸ್ಸನ್ನು ಗೆದ್ದ ಮನಸ್ಥಿತಿ ಇರುವ ಕಾರಣ ಇವತ್ತು ನನಗೆ ಅಷ್ಟು ಆತ್ಮವಿಶ್ವಾಸ. ಒತ್ತಡ ಮತ್ತು ಪ್ರಭಾವ ಇಲ್ಲದೆ ಟಿಕೆಟ್ ಪಡೆಯಲಿಕ್ಕೆ ಸಾಧ್ಯ ಇದೆಯಾ?
ಭಾರತೀಯ ಜನತಾ ಪಕ್ಷದಲ್ಲಿ ಒತ್ತಡ ಪ್ರಭಾವ ಎರಡು ನಡೆಯುವುದಿಲ್ಲ ಹೇಳುವುದು ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ಗೊತ್ತುಂಟು. ಇಲ್ಲಿ ಅಂತಿಮವಾಗಿ ಕಾರ್ಯಕರ್ತರ ಆಶಯ ಏನುಂಟು ಅದನ್ನು ಹೈಕಮಾಂಡು ಅದನ್ನು ಅಸ್ತು ಅಂತ ಹೇಳ್ತೇವೆ, ಬಿಟ್ಟಾಗಿ ಇಲ್ಲಿ ಒತ್ತಡ ಪ್ರಭಾವ ಯಾವುದೂ ನಡೆಯುವುದಿಲ್ಲ. ಇದೆಲ್ಲ ಅಪಪ್ರಚಾರಗಳು. ಅಂಥ ವ್ಯವಸ್ಥೆ ಖಂಡಿತ ಭಾರತೀಯ ಜನತಾ ಪಕ್ಷದಲ್ಲಿ ವಿಶೇಷವಾಗಿ ಈ ಚುನಾವಣೆಯಲ್ಲಿ ಇಲ್ಲ. ಇವತ್ತು ಉತ್ತರ ಪ್ರದೇಶವನ್ನು ನೋಡಿದ್ದೇವೆ, ಮಹಾರಾಷ್ಟ್ರವನ್ನು ನೋಡಿದ್ದೇವೆ, ಗೋವಾವನ್ನು ನೋಡಿದ್ದೇವೆ. ಎಲ್ಲ ಕಡೆಯಲ್ಲಿ ಯಾವ ರೀತಿ ವಿಜಯ ಪತಾಕೆಯನ್ನು ಭಾರತೀಯ ಜನತಾ ಪಕ್ಷ ಹಾರಿಸಿದೆ ಹೇಳಿದರೆ ಅನೇಕ ಹೊಸ ಮುಖಗಳು. ಕಾರ್ಯಕರ್ತರಿಗೆ ಯಾರು ಬೇಕು, ಅವರು ಗೆಲ್ಲುವ ಸಾಮರ್ಥ್ಯ ಇರುವವರು, ಸಾರ್ವಜನಿಕ ಜೀವನದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದವರು. ಏನೋ ಇದ್ರು ಕೂಡ ಸಂಘ ಪರಿವಾರದ ನಿರ್ಣಯವೇ ಅಂತಿಮ. ಸೊ ನೀವು ಸಂಘ ಪರಿವಾರದ ವ್ಯಾಪ್ತಿಗೆ ಬರ್ತೀರಾ ಅಥವಾ ಸಂಘ ಪರಿವಾರದ ಅತಿ ಹತ್ತಿರಕ್ಕೆ ಸಂಘ ಪರಿವಾರ ತೆಗೆದುಕೊಳ್ಳುವ ನಿರ್ಣಯ ಬೇರೆಯದೇ ಆಗಿರುವಂತಹ ಸಾಧ್ಯತೆ ಹೇಗೆ? ಸಂಘ ಪರಿವಾರ ಹೇಳಿದರೆ ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ ಹೇಳುವುದು ಸಂಘ ಪರಿವಾರದ ಧ್ಯೇಯವಾಕ್ಯ. ನಮ್ಮೆಲ್ಲರನ್ನೂ ನಮ್ಮ ಹಿನ್ನೆಲೆ ಒಂದು ರೀತಿ ನೋಡಿದರೆ ಸಂಘದಿಂದ ಪ್ರಭಾವಿತವಾಗಿ ನಮ್ಮ ವ್ಯಕ್ತಿತ್ವ ಅರಳಿತು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ವಿಶೇಷವಾಗಿ ನೈತಿಕ ನೆಲೆಯಲ್ಲಿ ಕಾನೂನಿನ ಚೌಕಟ್ಟುಗಳು, ಯಾವ ರೀತಿ ನಾವು ವ್ಯವಹರಿಸಬೇಕು, ಇನ್ನೊಬ್ಬರಿಗೆ ತೊಂದರೆ ಆಗದ ರೀತಿಯಲ್ಲಿ ಸ್ವಾಭಿಮಾನ, ರಾಷ್ಟ್ರಾಭಿಮಾನ. ಆದರೆ ಭಾರತೀಯ ಜನತಾ ಪಕ್ಷ ಸಂಘ ಪರಿವಾರದ ಪ್ರಮುಖ ಅಂಗವಾಗಿದ್ದರು. ದಟ್ ಈಸ್ ಇಂಡಿಪೆಂಡೆಂಟ್ ಭಾರತೀಯ ಜನತಾ ಪಕ್ಷ. ಅಥವಾ ಸಂಘ ಪರಿವಾರದ ಹಿನ್ನೆಲೆ ಇರುವಾಗ ಖಂಡಿತ ಸಂಘ ಪರಿವಾರಕ್ಕೆ ಗಣೇಶ್ ರಾವ್ ಯಾರು ಹೇಳಿ 30 ವರ್ಷಗಳಿಂದ ಗೊತ್ತುಂಟು. ನಾನು ಅದರ ಬಗ್ಗೆ ಹೆಚ್ಚು ಮಾತನಾಡಲಿಕ್ಕೆ ಇಚ್ಛಿಸುವುದಿಲ್ಲ, ಯಾಕೆಂದರೆ ಅಲ್ಲಿ ಶಿಸ್ತು ಬರ್ತದೆ. ಸಂಘ ಪರಿವಾರಕ್ಕೆ ಗಣೇಶ್ ರಾವ್ ಅವರಿಗೆ ಚುನಾವಣಾ ರಾಜಕೀಯ ಹೊಸ್ತು. ಅವರು ಈಗ ಶಾಸಕ ಅಂದರೆ MLA ಆಗಲಿಕ್ಕೆ ಪೈಪೋಟಿ ನಡೆಸ್ತಾ ಇದ್ದಾರೆ. ಇದರ ಅರ್ಥ ಭವಿಷ್ಯದಲ್ಲಿ MLC ಆಗಲಿಕ್ಕೆ ಅವಕಾಶ ಮಾಡಿ ಕೊಡಿ ಎಂಬ ಪೀಠಿಕೆ ಹಾಕಲಿಕ್ಕೆ ಇಲ್ಲ ಅಂತ ಏನಿಲ್ಲ. ನಾನು ನೇರವಾಗಿ MLC ಚುನಾವಣೆ ಆಕಾಂಕ್ಷಿ ಆಗಿದ್ದೆ ಮೊನ್ನೆ. ನನ್ನ ಪಕ್ಷ ಇದ್ದ ಅಭ್ಯರ್ಥಿಯೇ ಮುಂದುವರಿತಾರೆ ಹೇಳುವ ನಿರ್ಧಾರ ತೆಗೆದುಕೊಳ್ಳುವಾಗ ಒಂಚೂರು ನಾನು ವಿರೋಧ ಮಾಡಲಿಲ್ಲ ಅಥವಾ ಯಾವುದೇ ಟಿಪ್ಪಣಿಯನ್ನು ಮಾಡಲಿಲ್ಲ. ನಾನು ಅದನ್ನು ಸ್ವೀಕರಿಸಿದ್ದಾನೆ, ಅದು ಪಕ್ಷಕ್ಕೆ ಗೊತ್ತುಂಟು. ಈ ಸಲ ನಾನು ಕೇವಲ MLA ಟಿಕೆಟ್ ಮಾತ್ರ ಕೇಳ್ತಾ ಇದ್ದೇನೆ, ಮುಂದಿನ ಹಿಂದಿನ ಯಾವುದು ಕೇಳ್ತಾ ಇಲ್ಲ. ಕೊಡುವುದು ಪಕ್ಷದ ನಿರ್ಧಾರ, ಕೊಡ್ತಾರೆ ಹೇಳುವ ವಿಶ್ವಾಸ ನನಗೆ. ಶಿಕ್ಷಕ ಕ್ಷೇತ್ರದಿಂದ ಇದಕ್ಕೆ MLC ಆಗಲಿಕ್ಕೆ ಬಯಸ್ತಾ ಇದ್ರಿ, ಅದು ಅವಕಾಶ ಇಲ್ಲ. ಈಗ ಪದವೀಧರರ ಮೇಲೆ ಕಣ್ಣಿಟ್ಟು ನಿಮ್ಮ ಇಲ್ಲ, ಹಾಗಿಲ್ಲ. ಪದವೀಧರರು ಡಿಕ್ಲೇರ್ ಆಗಿದೆ. ಆಯನೂರು ಮಂಜುನಾಥ್ ಅವರನ್ನು ಕ್ಯಾಂಡಿಡೇಟ್ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ. ಪಕ್ಷ ಒಮ್ಮೆ ಡಿಕ್ಲೇರ್ ಮಾಡಿದ ಮೇಲೆ ಅದರಲ್ಲಿ ಯಾವುದೇ ರೀತಿಯಾದ ವ್ಯತ್ಯಾಸಗಳು ಇರೋದಿಲ್ಲ. ನಾವೆಲ್ಲರೂ ಒಂದಾಗಿ ಅವರನ್ನು ಗೆಲ್ಲಿಸುವಂತ ನಾವು ಚಿಂತನೆಯನ್ನು ಮಾಡ್ತೇವೆ ಹೊರತಾಗಿ ನಾವು ಪುನಃ ಅದಕ್ಕೆ ಕಣ್ಣಿಡುವುದಿಲ್ಲ. ಸೊ ಇಲ್ಲಿ ಪಕ್ಷದ ವಿಷಯ ಬಂದಾಗ ಅಥವಾ ನಾವು ಕಾರ್ಯಕರ್ತರ ಬಳಿ ಹೋಗುವ ವಿಷಯ ಬಂದಾಗ ಅಂದರೆ ನಾನೇನು ಕೆಲಸ ಮಾಡಬೇಕಾಗಿಲ್ಲ, ಮೋದಿ ಮತ್ತು ಅಮಿತ್ ಶಾ ಇದ್ದಾರೆ, ಅವರ ಹೆಸರು ನಾಮಬಲ ಒಂದೇ ಸಾಕು ನಮಗೆ ಗೆಲ್ಲಿಸಲಿಕ್ಕೆ ಅಂತ. ಖಂಡಿತ ಮೋದಿ ಮತ್ತು ಅಮಿತ್ ಶಾ ನಾಮಬಲ ಒಂದು ದೊಡ್ಡ ಆಶೀರ್ವಾದ ಭಾರತ ಇದೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ವಿಧಾನಸಭಾ ಚುನಾವಣೆಯಲ್ಲಿ ಏನಾಗ್ತದೆ ಹೇಳಿದರೆ ನಾವು ಜನರ ಹತ್ತಿರ ಹೋಗಬೇಕಾಗ್ತದೆ, ಜನರಿಗೆ ನಮ್ಮ ಹಿನ್ನೆಲೆ ಗೊತ್ತಿರಬೇಕಾಗ್ತದೆ, ನಮ್ಮ ಮೇಲೆ ಸ್ವಲ್ಪ ವಿಶ್ವಾಸ ಇರಬೇಕಾಗ್ತದೆ. ಯಾಕಂದರೆ ಸ್ಥಳೀಯ ವಿಷಯಗಳಿಗೆ ಸಂಬಂಧಿಸಿದಂತೆ ಲೋಕಸಭಾ ಚುನಾವಣೆಯಲ್ಲಿ ನೀವು ಹೇಳಿದಾಗೆ ಇದು ಹೆಚ್ಚು ಪ್ರಭಾವ ಬೀರ್ತದೆ. ಇಲ್ಲಿಯೂ ಖಂಡಿತ 100ಕ್ಕೆ 100 ಪ್ರಭಾವ ಉಂಟು. ಯಾಕೆಂದರೆ ಮೋದಿಯವರ ಪ್ರಭಾವ ಇಡೀ ದೇಶ ಅಲ್ಲ, ಇಡೀ ಪ್ರಪಂಚದ ಮೇಲೆ ಉಂಟು. ಇವತ್ತು ನೀವು ಅಮೆರಿಕ ಅಥವಾ ರಷ್ಯಾ ಅಥವಾ ಇಂಗ್ಲೆಂಡ್, ಎಲ್ಲಿ ಜರ್ಮನಿ, ಎಲ್ಲಿಗೆ ಹೋದರೂ, ಯಾವ ದೇಶಕ್ಕೆ ಹೋದರೂ ಮೋದಿಯ ಪ್ರಭಾವ ಇಲ್ಲದಂಥ ಒಂದು ಪ್ರಭಾವ ಏನು ಆ ಒಂದು ಸ್ಥಳ ಇಲ್ಲ. ಖಂಡಿತ ಉಂಟು. ಆದರೆ ನಾವು ಅದನ್ನು ಟೇಕನ್ ಫಾರ್ ಗ್ರಾಂಟೆಡ್ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಸಕ್ರಿಯರಾಗಿರಬೇಕಾಗ್ತದೆ, ವಿಶೇಷವಾಗಿ ಜನರ ನಡುವಲ್ಲಿರಬೇಕಾಗ್ತದೆ, ಜನರೊಂದಿಗೆ ಹೋಗಬೇಕಾಗ್ತದೆ, ಜನರ ದುಃಖ ದುಮ್ಮಾನಗಳನ್ನು, ಸುಖ ಸಂತೋಷಗಳನ್ನು ಕೇಳಬೇಕಾಗ್ತದೆ, ಅದನ್ನು ಅರ್ಥೈಸಿಕೊಳ್ಬೇಕಾಗ್ತದೆ, ಅರಗಿಸಿಕೊಳ್ಬೇಕಾಗ್ತದೆ. ಸಾಧ್ಯವಾದಷ್ಟು ಮಟ್ಟಿಗೆ ಅದನ್ನು ನಾವು ಸರಿಪಡಿಸಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಸೊ ಇಲ್ಲಿ ಈಗಾಗಲೇ ನಮ್ಮ MLA ಇದ್ದಾರೆ JR ಲೋಬೋ ಸಾಹೇಬರು, ಅವರು ಏನೋ ಕೆಲಸ ಮಾಡ್ತಾ ಇದ್ದಾರೆ, ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೇನೆ ಅಂತ ಸಾಬೀತು ಕೂಡ ಮಾಡ್ತಾ ಇದ್ದಾರೆ. ಆದರೂ ಅಂದರೆ ಅವರಷ್ಟು ಕೆಲಸ ಮಾಡ್ತಾ ಇರುವಾಗ ಮತ್ತೆ ನಾವು ಪ್ರಯತ್ನ ಯಾಕೆ ಬೇಕು ಅನ್ನೋಂಥ ಪ್ರಶ್ನೆ ಕೂಡ ಬರ್ತದೆ. ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕೇಳಬೇಕು ಬಯಸ್ತೇನೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ವೀಕ್ಷಕರೇ, ನಾವು ಕದನ ಕುತೂಹಲದಲ್ಲಿ ಮುಂದುವರಿತಾ ಇದ್ದೇವೆ. ಚುನಾವಣೆ ಹಿನ್ನೆಲೆಯಲ್ಲಿ ನಾವು ಚರ್ಚೆ ಮಾಡ್ತಾ ಇರೋದು ಗಣೇಶರವರು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ BJP ಅಭ್ಯರ್ಥಿಯಾಗುವ ಮಹತ್ವಾಕಾಂಕ್ಷೆಯೊಂದಿಗೆ ಈಗ ಪ್ರಚಾರದಲ್ಲಿದ್ದಾರೆ, ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಅವರು ಈಗಿನ MLA ಬಗ್ಗೆ ಏನು ಹೇಳ್ತಾರೆ, ಇದು ಕುತೂಹಲದ ವಿಷಯ. ನಾವು ಕೇಳಿಗೆ MLA JR ಲೋಬೋ ಅವರ ಬ್ಯಾನರ್ಗಳು ಬಹಳಷ್ಟು ಅಲ್ಲಲ್ಲಿ ಕಾಣ್ತಾ ಇದ್ದಾವೆ. ನಾವು ಕೆಲಸ ಮಾಡಿದ್ದೇವೆ ಅಂತ ಸಾಬೀತು ಮಾಡುವ ಪ್ರಯತ್ನದಲ್ಲಿದ್ದಾರೆ. ಸೊ ನೀವೇನು ಹೇಳ್ತೀರಿ ಅದಕ್ಕೆ? ಬ್ಯಾನರ್ ಹಾಕಿದ ಕೂಡಲೇ ಕೆಲಸ ಆಗಿದೆ ಹೇಳೋದು ಅರ್ಥ ಅಲ್ಲ, ಜನಸಾಮಾನ್ಯರಿಗೆ ಗೊತ್ತುಂಟು. ಕೆಲಸ ಮಾಡಿದರೆ ಬ್ಯಾನರ್ ಹಾಕುವ ಅವಶ್ಯಕತೆ, ಅನಿವಾರ್ಯತೆ, ಅಗತ್ಯ ಇಲ್ಲ ಅಂತ ನನ್ನ ಭಾವನೆ. ಕೆಲಸ ಮಾಡಲಿಲ್ಲ ಅಂತ ಹೇಳುವಂಥ ಮಾತನ್ನು ನಾನು ಹೇಳೋದಿಲ್ಲ. ಕೆಲಸ ಮಾಡಿದ್ದಾರೆ, ಸಾಕಾಗಲಿಲ್ಲ ನಮಗೆ. JR ಲೋಬೋ ಅವರು ಇನ್ನೊಂದು ಪಕ್ಷದವರಾದರು,
ವ್ಯಕ್ತಿಗತವಾಗಿ ಹೆಚ್ಚು ನಿರೀಕ್ಷೆ ಇತ್ತು. ಯಾಕಂದರೆ ಇಲ್ಲಿ ಸಿಟಿ ಕಾರ್ಪೊರೇಷನ್ ಕಮಿಷನರ್ ಆಗಿ ಅನೇಕ ವರ್ಷ ದುಡಿದವರು, ಮಂಗಳೂರಿನ ನಾಡಿಮಿಡಿತ ಗೊತ್ತಿತ್ತು. ಆ ನಿರೀಕ್ಷಿತ ಮಟ್ಟಕ್ಕೆ ಅವರು ಕೆಲಸ ಆಗಲಿಲ್ಲ. ಅದರ ಒಂದಿಗೆ ಎಲ್ಲೋ ರಾಜಕೀಯ ಮುತ್ಸದ್ದಿತನದ ಕೊರತೆ ಕಾಣ್ತಾ ಉಂಟು. ಈ ರಸ್ತೆ ನಾಮಕರಣದ ವಿಷಯ ಇರ್ಬೋದು, ಗುಜ್ಜರಕೆರೆ ವಿಷಯಗಳಿರ್ಬೋದು, ಕಾಂಗ್ರೆಸ್ನ ಒಳಗೆ ಹೆಚ್ಚಿನ ಅಂಶ ಅನೇಕ ಕಾರ್ಪೊರೇಟ್ರನ್ನು ನೈತಿಕವಾಗಿ ಅಥವಾ ಮಾನಸಿಕವಾಗಿ ಗೆಲ್ಲಿಕ್ಕಾಗದಂಥ ಸ್ಥಿತಿಗಳು, ಅನೇಕ ಸಂದರ್ಭಗಳಲ್ಲಿ ಪತ್ರಿಕೆಗಳು ನೋಡಿದ ಹಾಗೆ ಉಸ್ತುವಾರಿ ಸಚಿವರಿಗೂ ಅವರಿಗಿರುವಂಥ ಅನೇಕ ಅಭಿಪ್ರಾಯ ಭೇದಗಳು, ಮೇಯರ್ ಚುನಾವಣೆ ಇರ್ಬೋದು, ಎಲ್ಲವನ್ನೂ ನೋಡಿದಾಗ ಇನ್ ಟೋಟಲಿ ಅವರು ಸಕ್ಸಸ್ಫುಲ್ ಆಗಿದ್ದಾರೆ ಅಂತ ಹೇಳಲಿಕ್ಕೆ ಕಷ್ಟ ಆಗ್ತದೆ. ಅಂದರೆ ಸಕ್ಸಸ್ಫುಲ್ ರಾಜಕಾರಣಿ ಆಗಿದ್ದಾರೆ ಅಂತ ನೀವು ಎರಡು ಅಭಿವೃದ್ಧಿಯಲ್ಲೂ ಸಕ್ಸಸ್ಫುಲ್ ಆಗಲಿಲ್ಲ. ಯಾಕಂದರೆ ಇವತ್ತು ರಸ್ತೆಗಳ ಸ್ಥಿತಿ ನೋಡಿದರೆ, ಆ ರಸ್ತೆಗಳ ಸೈಡ್ನ ಫುಟ್ಪಾತ್ ನೋಡಿದರೆ, ನಾನು ಅನೇಕ ಸಂದರ್ಭಗಳಿದೆ, ಸ್ಮಾಲ್ ಥಿಂಗ್ಸ್ ಮೇಕ್ ಡಿಫ್ರೆನ್ಸು, ಸಣ್ಣ ವಿಚಾರಗಳು. ಇವತ್ತು ಕದ್ರಿ ಪಾರ್ಕ್ನ ವಾಕಿಂಗ್ ಹೋಗುವಾಗ ಅಲ್ಲಿ ಒಂದು 15-20 ಫೀಟು ಮಳೆಗಾಲದಲ್ಲಿ ನಡೀಲಿಕ್ಕೆ ಆಗೋದಿಲ್ಲ. ಏನು ಕೆಲವೇ ಸಾವಿರ ರೂಪಾಯಿಗಳಲ್ಲಿ ಹೆಚ್ಚಿನ ಯಾರು ಧರ್ಮಾರ್ಥ ಮಾಡಲಿಕ್ಕೂ ತಯಾರಿರ್ಬೋದು, ಖುದ್ದು ಅವರು ವಾಕಿಂಗ್ ಹೋಗ್ತಾರೆ, ಸರಿ ಮಾಡೋದಿಲ್ಲ. ಯಾಕೆಂದರೆ ನಾವು ದೊಡ್ಡ ದೊಡ್ಡ ವಿಚಾರಗಳನ್ನು ಮಾತಿದ್ದೇವೆ, ಕೋಟ್ಯಂತರ ರೂಪಾಯಿ ನಾವು ಕದ್ರಿ ಪಾರ್ಕಲ್ಲಿ ಅದು ಮಾಡಿದೆವು ಇದು ಮಾಡಿದೆವು. ಸ್ವಾಮಿ, ಜನಸಾಮಾನ್ಯರಿಗೆ ಬೇಕಾದ್ದು ಸಂಜೆ ಓರ್ವ ಆರ್ಡಿನರಿ ಕ್ಲರ್ಕ್ ಅಥವಾ ಅಟೆಂಡರು ಅಥವಾ ಡ್ರೈವರು ಅಥವಾ ನನ್ನಂಥವ್ರು ನಿಮ್ಮಂಥವ್ರು, ನಮಗೆ ಸಂಜೆ ಆಫೀಸ್ ಬಿಟ್ಟಕೊಳ್ಳಿ ಮನೆಗೆ ಹೋಗಲಿಕ್ಕೆ ಒಳ್ಳೆ ವ್ಯವಸ್ಥೆ ಬೇಕು, ರಸ್ತೆ ವ್ಯವಸ್ಥೆ ಬೇಕು, ಫುಟ್ಪಾತ್ ವ್ಯವಸ್ಥೆ ಬೇಕು. ಮನೆಗೆ ಹೋದ ಕೂಡಲೇ ಸ್ವಿಚ್ ಹಾಕಿದಾಗ ಕರೆಂಟ್ ಬರಬೇಕು, ಟ್ಯಾಪ್ ಓಪನ್ ಮಾಡಿದಾಗ ನೀರು ಬರಬೇಕು, ಮಕ್ಕಳಿಗೆ ಕಲೀಲಿಕ್ಕೆ ಉತ್ತಮವಾದ ಶಿಕ್ಷಣದ ವ್ಯವಸ್ಥೆ ಇರಬೇಕು, ರೀಸನೇಬಲ್ ಆಗಿರಬೇಕು, ಉದ್ಯೋಗ ಅವಕಾಶ ಬೇಕು, ಸಾಮರಸ್ಯ ಬೇಕು. ಈ ರೀತಿಯಾದ ಅಭಿವೃದ್ಧಿಯಿಂದ ದೊಡ್ಡ ಅಭಿವೃದ್ಧಿಗಳಾಗಬೇಕಲ್ಲದೆ ನಾವು ಕೋಟ್ಯಂತರ ರೂಪಾಯಿಗಳನ್ನು ವ್ಯವಹಾರವನ್ನು ಮಾಡಿದ್ದೇವೆ, ಅದು ಮಾಡಿದ್ದೇವೆ, ಇದು ಮಾಡಿವೆ, ಈ ಸಂಯೋಜನೆ ಏನುಂಟು ಅದು ಸರಿಯಾಗಿ ಆಗ್ತಾ ಇಲ್ಲ. ವಿಶೇಷವಾಗಿ ಫುಟ್ಪಾತ್ನ ವ್ಯವಸ್ಥೆಗಳು, ರಸ್ತೆ ವ್ಯವಸ್ಥೆಗಳು, ಟ್ರಾಫಿಕ್ ವ್ಯವಸ್ಥೆಗಳು, ಅನೇಕ ಕಡೆಗಳಲ್ಲಿ ಲ್ಯಾಕ್ ಆಫ್ ಕೋಆರ್ಡಿನೇಷನ್ ಬಿಟ್ವೀನ್ ದಿ ಡಿಪಾರ್ಟ್ಮೆಂಟ್ಸು. ಇದನ್ನು MLA ಆದವರು, ನಾನು ಅಧಿಕಾರಿಗಳನ್ನು ದೂರುವುದಿಲ್ಲ, ಯಾಕೆಂದರೆ ಅವರಿಗೆ ಅಧಿಕಾರ ಇದ್ದರೂ ಇವತ್ತು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ರಾಜಕೀಯ ಅಧಿಕಾರಕ್ಕೆ ಹೆಚ್ಚು ಮಾನ್ಯತೆ, ಹೆಚ್ಚಿನ ಅಂಶ ನಗುಮುಗದಿಂದ ಅವರೆಲ್ಲರನ್ನು ಒಟ್ಟಿಗೆ ಕೂಡಿಸಿ ಒಂದು ಸಂವಹನದ ಮುಖಾಂತರ ಕೋಆರ್ಡಿನೇಷನ್ ಮಾಡಿ ಇನ್ನೂ ಮಾಡ್ಬೋದು. ನಾನು ದೂಷಿಸ್ತಾ ಇಲ್ಲ, ಇದನ್ನು ಅವರು ಸಲಹೆ ಹೇಳಿ ತಗೊಳ್ಬೋದು. ಯಾಕಂದರೆ ಹಾಗಾಗಿ ರಾಜಕೀಯವಾಗಿಯೂ ಅವರು ಯಶಸ್ವಿ ರಾಜಕಾರಣಿ ಆಗಿದ್ದಾರೆ ಹೇಳುವ ಮಾತನ್ನು ಒಪ್ಪಲಿಕ್ಕೆ ನಾನು ಸರಿ ಇಲ್ಲ. ವ್ಯಕ್ತಿಗತವಾಗಿ ನನ್ನ ಸ್ನೇಹಿತರು, ನನಗೆ ಸುಮಾರು 25 ವರ್ಷಗಳಿಂದ ಅವರ ಪರಿಚಯ ಉಂಟು. ಆದರೆ ರಾಜಕೀಯವಾಗಿ ಅವರು ಖಂಡಿತ ಯಶಸ್ವಿ ರಾಜಕಾರಣಿ ಅಲ್ಲ, MLA ಆಗಿಯೂ ಯಶಸ್ವಿ ಜನಪ್ರತಿನಿಧಿ ಅಲ್ಲ. ಯಾಕೆ ಇದೇ ಪರಿಸರದಲ್ಲಿ ನೀವು ನೋಡಿ ಏನಾಗ್ತಾ ಉಂಟು, ಸಣ್ಣ ಪುಟ್ಟ ಕೆಲಸಕ್ಕೆ ಗಮನ ಕೊಡ್ತಾ ಇಲ್ಲ. ಇವತ್ತು ಏನಾಗಿದೆ, ಸಣ್ಣ ಪುಟ್ಟ ಗಮನ ಕೊಡ್ತಾ ಇಲ್ಲ, ಆದರೆ ದೊಡ್ಡ ದೊಡ್ಡ ಕೆಲಸಗಳನ್ನು, ದೊಡ್ಡ ದೊಡ್ಡ ಪ್ರಾಜೆಕ್ಟ್. ವಾಟ್ ಈಸ್ ದಿ ಯೂಸ್ ವೆನ್ ಇಟ್ ಈಸ್ ನಾಟ್ ರೀಚಿಂಗ್ ದಿ ಎಂಡ್ ಯೂಸರ್ಸ್? ಸ್ವಾಮಿ, ಜನಸಾಮಾನ್ಯರಿಗೆ ಬೇಕಾದ್ದು ಮನಃಶಾಂತಿ, ಬ್ಯಾನರ್ ಅಲ್ಲ. ನಾನು ಬ್ಯಾನರ್ ಹಾಕ್ಬೋದು ನಾಳೆ, 1,000 ಬ್ಯಾನರ್ ಹಾಕಿ. ವಾಟ್ ಈಸ್ ದ ಯೂಸ್ ವೆನ್ ಯು ಹ್ಯಾವ್ ಡನ್ ಎ ಜಾಬ್? ಪೀಪಲ್ ಶುಡ್ ಸೇ ದ್ಯಾಟ್. ನಾನು ನಿಮ್ಮ ಹೆಸರು ಹೇಳಿ, ಇನ್ನೊಬ್ಬರ ಹೆಸರು ಹೇಳಿ, ಕಾರ್ಪೊರೇಟರ್ ಹೆಸರು ಹೇಳಿ, ನಮ್ಮ ಹಿಂಬಾಲಕರ ಹೆಸರು ಬ್ಯಾನರ್ ಹಾಕಿದರೆ ದಟ್ ಈಸ್ ನಾಟ್ ದಿ ಪ್ರೋಗ್ರೆಸ್. ಪ್ರೋಗ್ರೆಸ್ ಎಲ್ಲಿ ಆಗಿದೆ ತೋರಿಸಿ, ಅವರು ಜನಗಳಿಗೆ ಬಂದು ಹೇಳಲಿ. ಯಾಕೆ ಇಂಥ ಅಭಿಪ್ರಾಯ ಭೇದಗಳು? ಇವತ್ತು ನಮಗೆ ಮತೀಯವಾದಿಗಳು ಹೇಳುವಂಥ ಒಂದು ಮಾತಾಗ ಬಂತು. ಎಲ್ಲಿ ಮತೀಯವಾದಿ ಸ್ವಾಮಿ? ಇವತ್ತು ರಸ್ತೆ ನಾಮಕರಣ ಮಾಡುವಾಗ ನಾನು ಅವರು ಸರಿ ಇವರು ಸರಿ ಹೇಳುವುದಕ್ಕಿಂತ ಹೆಚ್ಚಾಗಿ ಇವತ್ತು ವಿಜಯ ಬ್ಯಾಂಕಿನ ಸ್ಥಾಪಕರು, ನಾವೆಲ್ಲರೂ ಅವರಿಗೆ ಗೌರವ ಕೊಡ್ತೇವೆ. ಆ ರೀತಿ ಒನ್ ಸೈಡೆಡ್ ಡಿಸಿಷನ್ ಮಾಡಬಾರ್ದು. ವಾಟ್ ಈಸ್ ದ ಡಿಸಿಷನ್ ಆಫ್ ದಿ ಸಿಟಿ ಕಾರ್ಪೊರೇಷನ್? ಯಾಕೆ ಲಾಸ್ಟ್ ಮೂಮೆಂಟ್ ರಾಜಕೀಯವಾಗಿ ನಿರ್ಧಾರ ಬದಲಾವಣೆ ಮಾಡಿದರೆ? ಈಗ ಜನಪ್ರತಿನಿಧಿಗಳೇ ಒಂದು ನಿರ್ಧಾರ ಮಾಡ್ತಿದ್ದು ನಾನು ಅದು ಗೌರವಿಸ್ತಿದ್ದೆ. ಒನ್ ಸೈಡೆಡ್ ಆಗಿ ಇವತ್ತು ಗುಜ್ಜರಕೆರೆಯಲ್ಲಿ ಸ್ವಿಮ್ಮಿಂಗ್ ಪೂಲ್, ಇಂಟರ್ನ್ಯಾಷನಲ್ ಸ್ವಿಮ್ಮಿಂಗ್ ಪೂಲ್ ಮಾಡಲಿಕ್ಕೆ ಹೊರಟಿದ್ದಾರೆ. ಏನು ಮ್ಯಾಂಗ್ಳೂರಲ್ಲಿ ಬರಡು ಜಾಗ ಇಲ್ವಾ? ಕೆರೆಯನ್ನು ಅಭಿವೃದ್ಧಿ ಮಾಡಿ. ಇವತ್ತು ನೀರಿನ ಸಮಸ್ಯೆ ಉಂಟು ಹೇಳ್ತಾ ಇದ್ದೆ. ನಾನು ಇನ್ನೊಂದು TV ಚಾನಲ್ ಹೇಳಿದ್ದೆ, ನನ್ನ ಪ್ರಥಮ ಆದ್ಯತೆ ಕೆರೆಗಳ ಹೂಳೆತ್ತಬೇಕು, ಅದರ ಅಭಿವೃದ್ಧಿ ಮಾಡಬೇಕು, ಮಕ್ಕಳಿಗೆ ಆಡಲಿಕ್ಕೆ ಆಟದ ಮೈದಾನ ಬೇಕು, ಯುವಜನರಿಗೆ ಉದ್ಯೋಗಾವಕಾಶ ಬೇಕು, ಸಾಮರಸ್ಯ ಬೇಕು, ಅಭಿವೃದ್ಧಿ ಆಗಬೇಕು. ಇವತ್ತು ಬಸ್ ಇರ್ಬೋದು, ರಿಕ್ಷಾ ಇರ್ಬೋದು, ಕಾರ್ ಇರ್ಬೋದು, ಪಾರ್ಕಿಂಗ್ ವ್ಯವಸ್ಥೆ ಇವತ್ತು ಮಾರ್ಗದಲ್ಲಿ ನಡೆದಾಡ್ಲಿಕ್ಕೆ ಆಗ್ತಾ ಇಲ್ಲ. ಸಣ್ಣ ಹಣ ಸ್ವಾಮಿ, ಇದಕ್ಕೆ ನೀವು 100 ಕೋಟಿ 200 ಕೋಟಿ 1000 ಕೋಟಿ ಬೇಡ. ಮನಸ್ಸಿನ ಒಂದು ರಾಜಕೀಯ ಇಚ್ಛಾಶಕ್ತಿಯ ಕೊರತೆ. JR ಲೋಬೋರ್ ಅಂತವರು 35 ವರ್ಷ ಮಂಗಳೂರು ಆದರ್ಶಿ ಅಧಿಕಾರಿಗೆ ಕೆಲಸ ಮಾಡಿದವರು. ಅವರಿಗೆ ಇದು ಇಂತಹ ಸಾಮಾನ್ಯ ಜ್ಞಾನ ಇಲ್ಲ ಅಂತ ಹೇಳ್ತೀರಾ ನೀವು? ಅಥವಾ ಅವರನ್ನು ನೀವು ಈ ರೀತಿ ಮೂರ್ಖರನ್ನಾಗಿ ಮಾಡಿಸ್ತಿದ್ದೀರಾ ಹೇಗೆ? ಇಲ್ಲ ಹೇಳುವಂತ ನಾನು ನೆಗೆಟಿವ್ ವರ್ಡನ್ನು ಹೇಳುದಿಲ್ಲ, ಅವರು ಮಾಡಲಿಲ್ಲ ಹೇಳುವ ಮಾತನ್ನು ಹೇಳ್ತೇನೆ ನಾನು. ಇದು ವೈಯಕ್ತಿಕ ಆರೋಪ ಅಲ್ಲ. ಜನಪ್ರತಿನಿಧಿಯಾಗಿ ನಾಳೆ ನಾನು ಜನಪ್ರತಿನಿಧಿ ಆದರೂ ಜನಗಳಿಗೆ ಪ್ರಜೆಗಳಿಗೆ ನಿರೀಕ್ಷೆ ಇರ್ತದೆ. ನಾನು ವೈಯಕ್ತಿಕವಾದ ಆರೋಪ ಅವರಿಗೆ ತಿಳುವಳಿಕೆ ಇಲ್ಲ, ಖಂಡಿತ ಅವರಿಗೆ ತಿಳುವಳಿಕೆ ಉಂಟು. ಯಾಕೆ ಮಾಡಲಿಲ್ಲ, ಯಾವ ಕಾರಣಗಳು ನನಗೆ ಬೇಡ. ನಾನು ನೋಡುವುದು ಎಂಡ್ ಯೂಸ್. ಜನಗಳಿಗೆ ತಲುಪಲಿಲ್ಲ, ಅದನ್ನು ಅವರು ಮಾಡಬೇಕು. ಈಗಲೂ ಕಾಲ ಮಿಂಚಿಲ್ಲ, ಇನ್ನು 1-1.5 ತಿಂಗಳು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಮಾಡಲಿ. ಯಾಕೆಂದರೆ ಅಭಿವೃದ್ಧಿ ಪರವಾದ ರಾಜಕೀಯ ಇರಲಿ. ನಾನು ವೈಯಕ್ತಿಕವಾಗಿ ಯಾರನ್ನು ದ್ವೇಷಿಸುವುದಿಲ್ಲ, ದೂಷಿಸುವುದಿಲ್ಲ. ಯಾವುದೇ ಪಕ್ಷದವರ ಹೆಸರು ಹೇಳುವುದು, ನೀವು ಹೆಸರು ಕೇಳಿದ ಕಾರಣ ನಾನು ಅವರ ಹೆಸರು ಹೇಳದೆ ಉತ್ತರ ಕೊಟ್ಟಿದ್ದೇನೆ.
ನಾನು ಹೆಸರು ಹೇಳೋದಿಲ್ಲ, ವೈಯಕ್ತಿಕ ನಿಂದನೆ ಮಾಡೋದಿಲ್ಲ, ಯಾವುದು ಮಾಡೋದಿಲ್ಲ. ಆದರೆ ತತ್ವ ಸಿದ್ಧಾಂತಗಳು ಬಂದಾಗ, ಅಭಿವೃದ್ಧಿಗಳು ಬಂದಾಗ, ಜನಪ್ರತಿನಿಧಿಯ ಜವಾಬ್ದಾರಿಗಳು ಬಂದಾಗ ನಾವು ಉತ್ತರಿಸಲೇಬೇಕಾಗ್ತದೆ. ಯಾಕೋ ನಾವು ರಾಜಕೀಯ ಕ್ಷೇತ್ರದಲ್ಲಿ ಇರುವವರು, ಸಾಮಾಜಿಕ ಕ್ಷೇತ್ರದಲ್ಲಿ ಇರುವುದು, ಖಂಡಿತವಾಗಿ ಸನ್ಮಾನ್ಯ JR ಲೋಬೋ ಅವರು ಓರ್ವ MLA ಆಗಿ ಮಂಗಳೂರು ದಕ್ಷಿಣದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ ಅಂತ ಹೇಳುವ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಓಕೆ, ನೀವು ಈಗ ಒಂದು ಕಾಲೇಜು ಕಟ್ಟು ಬೆಳೆಸಿದ್ದೀರಿ, ವಿದ್ಯಾರ್ಥಿಗಳ ಶಿಕ್ಷಣ ಒಂದು ದೊಡ್ಡ ಸಮೂಹ ನಿಮ್ಮ ಜೊತೆಗಿದೆ. ಸೊ ಈಗ ಇದೆಲ್ಲ ಸೇರಿಸಿದರೆ ನನಗೆ ಈ ಚುನಾವಣೆಯಲ್ಲಿ ಪ್ರಯೋಜನ ಆದೀತು ಎಂಬ ನಿರೀಕ್ಷೆ. ಸ್ವಾಭಾವಿಕವಾಗಿ ಅದು ನಮಗೆ ಪರಿಣಾಮ ಬೀರುತ್ತೆ. ಯಾಕೆಂದ್ರೆ ನನ್ನಲ್ಲಿ ಕಲಿತ ವಿದ್ಯಾರ್ಥಿಗಳು ನನ್ನನ್ನು ಹತ್ತಿರದಿಂದ ನೋಡಿದ್ದಾರೆ. ಈಗ ಏನು ನೀವು ಜಾತೀಯವಾದ ಮತೀಯವಾದ ಹೇಳಿದ್ದಾರೆ, ಅದು ಸುಳ್ಳು ಹೇಳುವಂಥ ವಿಷಯಗಳು ನನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತುಂಟು, ಅವರ ಪಾಲಕರಿಗೆ ಗೊತ್ತುಂಟು, ಅವರ ನೆರೆಕರೆಯವರಿಗೆ ಗೊತ್ತುಂಟು, ಅವರ ಜಾತಿಯವರಿಗೆ ಗೊತ್ತುಂಟು, ಅವರ ಸಂಬಂಧಿಕರಿಗೆ ಗೊತ್ತುಂಟು. ಅಂತ ಹತ್ತಾರು, ನೂರಾರು, ಸಾವಿರಾರು ಜನರು ಮಂಗಳೂರು ದಕ್ಷಿಣದಲ್ಲಿ ವೋಟರ್ಸ್ ಆಗಿದ್ದಾರೆ. ಖಂಡಿತ ಅದು ಪ್ಲಸ್. ಆದರೆ ಅದು ಒಂದೇ ಆಗಿ ನಾನು ನಿಲ್ತಾ ಇಲ್ಲ. ಕಾಲೇಜಿನ ಒಂದೊಂದಿಗೆ ನಿಮಗೆಲ್ಲರಿಗೂ ಗೊತ್ತುಂಟು, ನಾನು 25-30 ವರ್ಷದಲ್ಲಿ ರಾತ್ರಿ ಹಗಲು ಒಂದೇ ಒಂದು ಕಾರ್ಯಕ್ರಮ ಬಿಡದೆ, ಯಾವ ಕಾರ್ಯಕ್ರಮದಲ್ಲಿ ಗಣೇಶ್ ರಾವ್ ಇಲ್ಲ ಹೇಳಿ ನೀವು ಹುಡುಕಿ ತೆಗಿಬೇಕು. ಇದ್ದಾರೆ ಹೇಳೋದು ಎಲ್ಲದರಲ್ಲಿ ಇರ್ತಾರೆ. ಅದು ಏನಾಗಿರ್ತಾರೆ, ಪ್ರಮುಖ ವ್ಯಕ್ತಿಯಾಗಿರ್ತಾರೆ, ಪ್ರಮುಖ ಆಕರ್ಷಣೆಯ ಕೇಂದ್ರವಾಗಿರ್ತಾರೆ. ಮಾತನ್ನು ಕೇಳಲಿಕ್ಕೆ ಜನ ತಯಾರಿರ್ತಾರೆ. ಮಾತಾಡಬೇಕು ಹೇಳುವಂಥ ಒತ್ತಾಯ ಇರ್ತದೆ. ಎಷ್ಟೋ ಸಂದರ್ಭದಲ್ಲಿ ಬರಲೇಬೇಕು ಹೇಳುವಂಥ ಒತ್ತಡ ಇರ್ತದೆ. ಯಾಕೆ ಹೇಳಿದ್ರೆ ನೇರ ಮತ್ತೆ ಸೌಮ್ಯ. ಸೊ ಎಲ್ಲಿ ಉಗ್ರ ಬೇಕು ಅಲ್ಲಿ ಉಂಟು. ನಮ್ಮತನ ಬಂದಾಗ, ರಾಷ್ಟ್ರೀಯತೆ ಬಂದಾಗ, ಹಿಂದುತ್ವ ಬಂದಾಗ ಖಂಡಿತ ನಾನು ಜೋರಾಗಿ ಮಾತಾಡ್ತೇನೆ. ಆದರೆ ಪ್ರತಿಯೊಂದು ಸಂದರ್ಭದಲ್ಲಿ ವಿರೋಧಿಸಿಗೋಸ್ಕರ ವಿರೋಧ ಮಾಡಬಾರ್ದು. ಪ್ರಜಾಪ್ರಭುತ್ವ ವ್ಯವಸ್ಥೆ ಹೇಳೋದು ಒಂದು ಸುಂದರವಾದ ಕಲೆ ಇದ್ದಾಗೆ. ಇಸ್ ಒನ್ ಆಫ್ ದ ಬ್ಯೂಟಿಫುಲ್ ಥಿಂಗ್ ಇನ್ ದಿಸ್ ವರ್ಲ್ಡ್. ಹೆಚ್ಚಂಶ ನಿಮ್ಮ ಯಾವ ರಾಜರ ಆಳ್ವಿಕೆ ಇರ್ಬೋದು, ಮಿಲಿಟರಿ ಆಳ್ವಿಕೆ ಇರ್ಬೋದು, ಅಥವಾ ಚೀನಾದಂಥ ದೇಶದಲ್ಲಿ ಕಮ್ಯುನಿಸ್ಟ್ ಆಳ್ವಿಕೆ ಇರ್ಬೋದು, ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಷ್ಟು ಚೆನ್ನಾಗಿಲ್ಲ. ಇಲ್ಲಿ ಯಾರು ತಪ್ಪು ಮಾಡಿದ್ರು ಅಂತ ಇಂದಿರಾ ಗಾಂಧಿ ಸೋತಿದ್ದಾರೆ. ಭಾರತೀಯ ಜನತಾ ಪಕ್ಷ ದೊಡ್ಡ ದೊಡ್ಡ ಘಟಾನುಘಟಿ ರಾಜಕೀಯ ನಾಯಕರು ಸೋತಿದ್ದಾರೆ. ಕರ್ನಾಟಕದಲ್ಲಿ ನೀವು ನೋಡಿದರೆ ಎಂತೆಂಥ ಘಟಾನುಘಟಿ ನಾಯಕರು, ರಾಮಕೃಷ್ಣ ಹೆಗ್ಡೆ, JH ಪಟೇಲು. ಈವನ್ ನಾವು ವಿ ಹ್ಯಾವ್ ರೆಸ್ಪೆಕ್ಟ್. ಅವರು BJP ಅಲ್ಲ, ಆದರೆ ಖಂಡಿತ ವ್ಯಕ್ತಿಗತವಾಗಿ ನಾನು ಗೌರವ ಕೊಡ್ತೇವೆ. ಮಹಾನ್ ಜನನಾಯಕರು. ಹಾಗಾಗಿ ಪ್ರಜಾಪ್ರಭುತ್ವ ಹೇಳುವುದು ಕೇವಲ ಭಾಷಣಕ್ಕೆ, TV ಕಾರ್ಯಕ್ರಮಕ್ಕೆ ಸೀಮಿತವಲ್ಲ. ನಾವು ನಿಜವಾಗಿ ನಿಸ್ವಾರ್ಥವಾಗಿ ಜನಗಳ ನಡುವೆ ಇದ್ದು ಸಾಧ್ಯವಾದ, ಜನಗಳಿಗೆ ಗೊತ್ತು 100ಕ್ಕೆ 100 ಬದಲಾವಣೆ ಪರಿವರ್ತನೆ ಇವತ್ತಿನ ನಾಳೆ ಮಾಡಬೇಕು ಹೇಳಿ ಯಾರು ನಿರೀಕ್ಷೆ ಮಾಡೋದಿಲ್ಲ, ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ನಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿರಬೇಕು. ನಾವು ಜನರ ಸಂಪರ್ಕದಲ್ಲಿರಬೇಕು, ಅರ್ಥೈಸಿಕೊಳ್ಬೇಕು. ನಾನು ನಿರಂತರವಾಗಿ ಒಂದು ವಿಷಯವನ್ನು ಪ್ರತಿಪಾದಿಸ್ತೇನೆ, ಅದನ್ನು ಜನಗಳ ಮುಂದೆ ಇವತ್ತು ಇಡ್ತಾ ಇದ್ದೇನೆ. ಸ್ಮಾಲ್ ಥಿಂಗ್ಸ್ ಮೇಕ್ಸ್ ಡಿಫರೆನ್ಸು. ದೊಡ್ಡ ದೊಡ್ಡ ವಿಷಯ ಅಲ್ಲ, ಸಣ್ಣ ಸಣ್ಣ ವಿಷಯಗಳು ಜೀವನದಲ್ಲಿ ವ್ಯತ್ಯಾಸವನ್ನು ಮಾಡ್ತವೆ. ನಾನೀಗ ಬಂದಿದ್ದೇನೆ, ಇಲ್ಲಿ ಏನೋ ಒಂದು ಸಣ್ಣ ವಿಷಯ, ಒಂದು ಇಸ್ತ್ರಿ ಸರಿ ಇಲ್ವಾ, ಒಂದು ಕಲರ್ ಕಾಂಬಿನೇಷನ್ ಸರಿ ಇಲ್ವಾ, ಏನೋ ನನ್ನ ಕಣ್ಣು ಒಂದು ಕೆಂಪಾಗಿದೆ, ಇದು ನನ್ನ ವ್ಯಕ್ತಿವಾಗಿ ನಾನು ಬೇರೆ ವಿಷಯ ಹೇಳಬಾರ್ದು ಹೇಳುವಂಥ ನಿಟ್ಟಿನಲ್ಲಿ ರಸ್ತೆ ಮಾಡುವಾಗ ಆ ರಸ್ತೆ ಮಾಡ್ತಾರೆ, ಕಾಲುದಾರಿ ಸರಿ ಇರುವುದಿಲ್ಲ. ರಸ್ತೆ ಆದ ಮರುದಿನಕ್ಕೆ ಹೊಂಡ ತೋಡ್ತಾರೆ. ನಾವು ಅಧಿಕಾರಿಗಳನ್ನು ದೂಡ್ತಾರೆ, ಖಂಡಿತ ಅಧಿಕಾರಿಗಳು ಮಾಡೋ ತಪ್ಪು. ನಾನು ಹೇಳುದು ರಾಜಕೀಯ ಇಚ್ಛಾಶಕ್ತಿ ಇದ್ದರೆ ಅಧಿಕಾರಿಗಳನ್ನು ಪ್ರೀತಿಯಿಂದ ಕರೆದು ಅವರ ಮನವೊಲಿಸಿ, ಅವರು ಮನುಷ್ಯರು ಸ್ವಾಮಿ ನಮ್ಮಾಗಿ, ಅವರು ಈಗ ಯಾಕೆ ಹಾಗೆ ಮಾಡ್ತಾ ಇದ್ದಾರೆ, ಇದು ನಡೀತದೆ, ಅವರಿಗೆ ಯಾರು ಬೆಂಬಲ ಕೊಡುವುದಿಲ್ಲ, ಎಲ್ಲರೂ ಜೋರು ಮಾಡೋರಾದ ಹೇಗೆ ಅನೇಕ ಸಂದರ್ಭಗಳು ನಾವು ಅಧಿಕಾರಿಗಳನ್ನು ದೂರ್ತೇವೆ. ಮುಗಿಸ್ತೇನೆ ದಯವಿಟ್ಟು. ನಾನು ಹೇಳ್ತೇನೆ, ಖಂಡಿತ ನಾನು ದೂರ್ತೇನೆ. ಆದರೆ ದೂರ್ಲಿಕ್ಕಿಂತ ಮೊದಲು ಅವರಿಗೆ ಅವಕಾಶ ಕೊಡಬೇಕು. ಇವತ್ತು ನರೇಂದ್ರ ಮೋದಿ ಅವರು ಏನು ಮಾಡಿದ್ರು, ಅತ್ಯುತ್ತಮ ಅಧಿಕಾರಿಗಳನ್ನು ಕರೆದು ಕೇಳಿದ್ರು, ಏನು ಮಾಡಬೇಕು, ಏನು ಮಾಡ್ಬೋದು, ನಿಮ್ಮ ಅಭಿಪ್ರಾಯ. ದೊಡ್ಡ ದೊಡ್ಡ IAS ಅಧಿಕಾರಿಗಳು ನಿದ್ದೆ ಮಾಡ್ತಾ ಇದ್ದವರು ನನ್ನಲ್ಲೇ ಹೇಳಿದ್ದಾರೆ. ಡೆಲ್ಲಿಯಲ್ಲಿ ನನಗೆ ಸುಮಾರು 20-25 IAS ಅಧಿಕಾರಿಗಳ ನೇರ ಸಂಪರ್ಕ ಉಂಟು. ಅವರು ನನ್ನಲ್ಲೇ ಹೇಳಿದ್ದಾರೆ, ಇಷ್ಟರವರೆಗೆ ನಾವು ಕಾಟಾಚಾರಕ್ಕೆ 11 ಗಂಟೆಗೆ ಹೋಗಿ ಬರ್ತಾ ಇದ್ದೇವೆ, ಈಗ 8:30 ಗಂಟೆಗೆ ಮೋದಿಜಿಯವರ ಫೋನ್ ಬರ್ತದೆ, ಕಾನ್ಫರೆನ್ಸ್ ಅಲ್ಲಿ ಕರೀತಾರೆ, ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ. ವಿ ಆರ್ ಎನ್ಹ್ಯಾನ್ಸ್ಡ್, ವಿ ಆರ್ ಎನ್ಕರೇಜ್ಡ್. ಖುಷಿ ಆಗ್ತದೆ. ಪ್ರಥಮ ಬಾರಿಗೆ ನಮ್ಮ ಭಾವನೆಗಳನ್ನು ಕೇಳುವಂತ ವ್ಯಕ್ತಿ ಬಂದಿದ್ದಾರೆ. ಇದರ ತಳಮಟ್ಟಕ್ಕೆ, ಪಂಚಾಯತ್ ಮಟ್ಟಕ್ಕೆ ನಾವು ತರಬೇಕು. ಅವರಲ್ಲಿ ಕೇಳಬೇಕು, ಅವರಲ್ಲಿ ಒಳ್ಳೆಯವರಿದ್ದಾರೆ, ಅವರನ್ನು ಕೋಆರ್ಡಿನೇಷನ್ ಮಾಡಬೇಕು. ತಪ್ಪು ಮಾಡಿದ್ರೆ, ಈ ತಪ್ಪು ಮಾಡಿದ್ರೆ ನಾವು ಸಹಿಸುವುದಿಲ್ಲ ಹೇಳುವಂತ ಉದಾಹರಣೆಯನ್ನು ಉತ್ತರ ಪ್ರದೇಶದಲ್ಲಿ ತೋರಿಸಬೇಕು. ನಾವು ಮಹಾರಾಷ್ಟ್ರದಲ್ಲಿ ತೋರಿಸಿದ್ರು. ನಾವು ಇದು ನಡೆಯುವುದಿಲ್ಲ ಹೇಳಿ ತೋರಿಸಿಕೊಟ್ರೆ ಅವರು ಬಗ್ತಾರೆ. ಒಂದು ಪ್ರೀತಿಯಿಂದ ಬಗ್ಗಿಸುವುದು ಒಳ್ಳೆಯದು, ಯಾಕಂದ್ರೆ ಅವರು ಮನುಷ್ಯರೇ. ನಾವು ಎಲ್ಲರನ್ನು, ಯಾರೋ ಓರ್ವ ಅಧಿಕಾರಿ ತಪ್ಪು ಮಾಡಿದ, ಓರ್ವ ಜನಪ್ರತಿನಿಧಿ ತಪ್ಪು ಮಾಡಿದ, ಓರ್ವ ರಾಜಕಾರಣಿ ತಪ್ಪು ಮಾಡಿದ ಹೇಳಿದುಕೊಂಡು ಇಡೀ ವ್ಯವಸ್ಥೆಯನ್ನು ದೂರ್ಲಿಕ್ಕಾಗುವುದಿಲ್ಲ. ಸ್ವಾಮಿ ಉತ್ತಮರಿದ್ದಾರೆ, ಉದಾತ್ತರಿದ್ದಾರೆ, ಶ್ರೇಷ್ಠರಿದ್ದಾರೆ. ನಾವು ಅವರನ್ನು ಮಾದರಿಯಾಗಿ ಇಟ್ಟುಕೊಂಡು ಅವರ ರೀತಿ ಮಾಡಬೇಕು. ನಾನು ಹೇಳಲ್ಲ, ಪೊಲಿಟಿಕ್ಸ್ ಈಸ್ ಟೇಕಿಂಗ್ ಎವ್ರಿ ಒನ್ ಟುಗೆದರ್. ಅಲ್ಲಿ ಅಧಿಕಾರಿಗಳು ಬೇರೆ, ಜನಪ್ರತಿನಿಧಿಗಳು ಬೇರೆ, ನಮ್ಮ ಹಿಂಬಾಲಕರು ಬೇರೆ, ಕಾರ್ಪೊರೇಟರ್ ಬೇರೆ, ಮೇಲಿನವರು ಬೇರೆ, ಕೆಳಗಿನವರು ಬೇರೆ. ಟೇಕಿಂಗ್ ಎವ್ರಿ ಒನ್ ಟುಗೆದರ್. ವಿ ಶುಡ್ ಬಿ ಇನ್ ಎ ಪೊಸಿಷನ್ ಆ್ಯಂಡ್ ವಿ ಶುಡ್ ಬಿ ಕಾನ್ಫಿಡೆಂಟ್ ಆಫ್ ವಿನ್ನಿಂಗ್ ದ ಕಾನ್ಫಿಡೆನ್ಸ್ ಆಫ್ ಎವ್ರಿ ಒನ್. ಓರ್ವ ಪೊಲೀಸ್ ಅಧಿಕಾರಿ ಇದ್ದಾನೆ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಅವನಿಗೆ ನಮ್ಮ ಮೇಲೆ ಗೌರವ ಇದ್ದರೆ ಮಾತ್ರ ಅವನಿಗೆ ಉತ್ತಮವಾಗಿ ಆಡಳಿತ ಮಾಡಲಿಕ್ಕೆ ಆಗ್ತಿಲ್ಲ. ಅವನು ಹೆದರ್ತಾನೆ, ನಾಳೆ ಟ್ರಾನ್ಸ್ಫರ್. ಇವತ್ತು ಏನಾಗ್ತಾವೆ ನಮ್ಮ ಜಿಲ್ಲೆಯಲ್ಲಿ, ಎಷ್ಟು ಅಧಿಕಾರಿಗಳನ್ನು ಟ್ರಾನ್ಸ್ಫರ್ ಮಾಡಿ ಸ್ವಾಮಿ. ಈಸ್ ಇಟ್ ಗವರ್ನೆನ್ಸ್? ಈಸ್ ಇಟ್ ಅಡ್ಮಿನಿಸ್ಟ್ರೇಷನ್? ನಾನು ಯಾರ ಹೆಸರು ಹೇಳ್ತಾ ಇಲ್ಲ, ಬಟ್ ನೇಕೆಡ್ ಟ್ರುತ್.
ಅವರ ವಿಶ್ವಾಸವನ್ನು ತಗೊಳ್ಳಿಕ್ಕೆ ನಮ್ಮ ರಾಜಕೀಯ ನೇತಾರರು ಸೋತಿದ್ದಾರೆ. ನಾವು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದೆ ಹೋಗುವುದು, ಆಗ ಅವರು ಬಗ್ತಾರೆ, ಒಳ್ಳೆ ಮಾತುಗಳನ್ನು ಹೇಳ್ತಾರೆ, ಸಲಹೆಗಳನ್ನು ಕೊಡ್ತಾರೆ. ನೋಡಿ, ನಾವು ಕಲೀಲಿಕ್ಕಿರ್ತದೆ. ಅಧಿಕಾರಿಗಳಿಂದ ಸಲಹೆಯನ್ನು ತಗೊಳ್ಬೇಕು. ನಮಗೆ ಅಹಂಕಾರ ಬರಬಾರ್ದು. ನಾನು ರಾಜಕಾರಣಿ, ನಾನು ಮಂತ್ರಿ, ನಾನು MLA ಹೇಳುವಂತ ಅಹಂಕಾರ ಬರಬಾರ್ದು. ಅಧಿಕಾರಿಗಳಿಂದ ಯೋಗೀಶ್ ಭಟ್ರು ಈ ಕೆಲಸ ಮಾಡ್ತಾ ಇದ್ರು. ಇವತ್ತು ಯೋಗೀಶ್ ಭಟ್ರು ಲೇಡಿ ಕ್ವಶನ್ ಆಸ್ಪತ್ರೆಗೆ ಇಷ್ಟು ದೊಡ್ಡ 25 ಕೋಟಿ, ಸರಿಸುಮಾರು, ಹೆಚ್ಚು ಕಮ್ಮಿ, ಸ್ವಲ್ಪ ಹೆಚ್ಚಿರ್ಬೋದು ಕಮ್ಮಿ ಇರ್ಬೋದು, ಕೋಟಿ ಹಣವನ್ನು ಸರಕಾರೇತರವಾಗಿ ತಂದು ಅಷ್ಟು ಒಂದು 5 ಸ್ಟಾರ್ ಒಂದು ಫೆಸಿಲಿಟಿಯ ಆಸ್ಪತ್ರೆಯನ್ನು ಕೇವಲ ಜನಸಾಮಾನ್ಯರಿಗೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಇಚ್ಛಾಶಕ್ತಿ ಇದ್ರೆ ಅಧಿಕಾರಿಗಳಿಂದ ಮಾಹಿತಿ ತಕೊಂಡು ಮಾಡ್ಲಿಕ್ಕೆ ಆಗ್ತದೆ. ಓಕೆ ಸರ್, ಅಂದರೆ ನೀವು ಇಲ್ಲಿ ಹೇಳಿದ್ದೆಲ್ಲವೂ ಸಾಧಿಸಲಿಕ್ಕೆ ಸಾಧ್ಯ ಇದೆ ಅನ್ನೋದು ಭವಿಷ್ಯದಲ್ಲಿ ನಾವು ನೋಡಬೇಕಾಗಿದೆ. ಸೊ ನೀವು MLA ಆದ ಬಳಿಕದ ವಿಷಯ ಆಗ್ತದೆ ಅಂತ ಅನ್ಸ್ಕೊಳ್ತೇನೆ. ಸೊ ಇವತ್ತಿನ ವಿಷಯದಲ್ಲಿ ನೀವು ನಮ್ಮ ಜೊತೆಯಲ್ಲಿ ಕೂತ್ಕೊಂಡು ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ಅದಕ್ಕಾಗಿ ಧನ್ಯವಾದ ಅರ್ಪಿಸ್ತಿದ್ದೇವೆ. ನಮಸ್ತೆ. ನಾನು ಎಲ್ಲ ಜನರಿಗೆ ಒಂದೇ ವಿನಂತಿಯನ್ನು ಮಾಡ್ತೇನೆ, ಈ ಬಾರಿ BJPಗೆ ಅವಕಾಶವನ್ನು ಕೊಡಿ. ನಾವು ಗೆಲ್ಲೋ ಬಗ್ಗೆ ಮಾತನಾಡ್ತಾ ಇಲ್ಲ, ಗೆದ್ದ ನಂತರ ಜನರೇ ನಿಮ್ಮ ವಿಶ್ವಾಸ ಏನು ನೀವು ನಮ್ಮ ಮೇಲೆ ಇಟ್ಟಿದ್ದೀರಿ ಅದನ್ನು ಖಂಡಿತ ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ನಿರ್ವಹಿಸಿ. ನಿಮ್ಮ ಆಶೀರ್ವಾದದಿಂದ ಎಲ್ಲವನ್ನು ಉತ್ತಮ ಕರ್ನಾಟಕ, ಇವತ್ತು ಕರ್ನಾಟಕ ಹೇಳಿದರೆ ಬಿಹಾರದ ಹತ್ತಿರ ಬರ್ತಾ ಉಂಟು, ಅದರ ಬದಲಾಗಿ ಒರಿಜಿನಲ್ ಉತ್ತಮ ಕರ್ನಾಟಕವನ್ನು ಇಡೀ ದೇಶದಲ್ಲಿ ಬದಲಾವಣೆ ಆಗ್ತಾ ಉಂಟು. ಒಂದು ಅವಕಾಶವನ್ನು ಕೊಡಿ, ಖಂಡಿತ ನಾವು ಗೆದ್ದು ಮಾಡಿ ತೋರಿಸ್ತೇವೆ ಮತ್ತು ನೀವು ಖಂಡಿತ ಅವಕಾಶ ಕೊಡ್ತೀರಿ, ಆಶೀರ್ವಾದ ಮಾಡ್ತೀರಿ ಹೇಳುವಂಥ ಒಂದು ದೃಢ ವಿಶ್ವಾಸದಿಂದ, ಆತ್ಮವಿಶ್ವಾಸದಿಂದ ವೀಕ್ಷಿಸಿದ ಎಲ್ಲ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕವಾದ ವಿನಯಪೂರ್ವಕವಾದ ನಮನಗಳನ್ನು ಸಲ್ಲಿಸಿ, V4ನ ತಮಿಗೆ, ಆಡಳಿತ ಮಂಡಳಿ, ಎಲ್ಲ ತಂತ್ರಜ್ಞರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ತೆ. ಓಕೆ, ಇಲ್ಲಿಗೆ ನಮ್ಮ ಇವತ್ತಿನ ಕದನ ಕುತೂಹಲ ಚರ್ಚೆ ಕಾರ್ಯಕ್ರಮ ಮುಕ್ತಾಯವಾಗಿದೆ. ನಿರಂತರ ಸುದ್ದಿ ಮಾಹಿತಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.